ಇಷ್ಟೊಂದು ಕಲ್ತ್ಕೊಳ್ಲಿಕ್ಕೆ ಆಗ್ತಾ ಇತ್ತಾ? ಮತ್ತೆ ನಿನ್ನೆ ಕಳ್ಸಿದ್ರಲ್ಲ ಅದೆಲ್ಲ ನೋಡ್ತಾ ಇದ್ದೀರ ತಮ್ಮಂಗ ಅದೇ ಹೇಳ್ದೆ. ನೋಡಿದಷ್ಟೇ ಖುಷಿ ಆಯ್ತು ಬಿಡು. ಎಲ್ಲ ನಿನ್ನೆ ಮಾಡಿದ್ರಲ್ಲ ಮಾತಾಜಿ, ಮೀಟಿಂಗ್ ಇತ್ತಲ್ಲ ಮಾತಾಜಿ ನಿನ್ನೆ ದ್ವಾರಕಾ ಸೋಮನಾಥ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರೇಯರ್ ನೀವ್ ಮಾಡ್ತೀರಾ ಮಾತಾಜಿ, ನಾನ್ ಮಾಡ್ಲಾ? ಹರೇ ಕೃಷ್ಣ ಮಾತಾಜಿ ಮಾಡಿ ಮಾತಾಜಿ, ನಾನು ಜಸ್ಟ್ ಬಂದಿದ್ದೀನಿ ಒಂದ್ ಸ್ವಲ್ಪ ಕೈಕಾಲ್ ತೊಳ್ಕೊಂಡು. ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಈ ಲೀಲಾಮೃತ ಓದುವ ತರಗತಿಗೆ ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲಾ ಗುರುಗಳಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ದೀಕ್ಷಾ ಗುರುಗಳಾದ ಜಯಪತಾಕ ಮಹಾರಾಜ್ ಸ್ವಾಮಿಗೂ ಕೂಡ ಅವರಿಗೂ ಕೂಡ ನಾನು ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಹರೇ ಕೃಷ್ಣ. ಓಂ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಕ್ಷಾತ್ ಸಾಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಸಹಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನಿತಂ ಸ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಶಕ್ಷಾ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ ಬರ್ತದೆ ಈಗ ಸ್ಕ್ರೀನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಘೋಷ ಅಲ್ಲಿಂದ ಓದ್ಬೇಕು. ಸ್ವಲ್ಪ ನಿನ್ನೆ ಓದಿದ್ದು ಉಂಟು, ಅದು ಮತ್ತೆ ಲಾಸ್ಟಿಗೆ ವಿವರಿಸೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
ಉಮಾದೇವಿ ಪಾರ್ವತಮ್ಮ ಲಕ್ಷ್ಮೀ PM ಆಗಿದೆ. ಉಮಾದೇವಿ ವೆಂಕಟೇಶ್ ಓದಿ ಆಗಿದೆ ನಿಮ್ಮದು ಸಹ ಬೇಡ ಮಾತಾಜಿ. ಫಸ್ಟ್ ನಿಂದೆ ಹೋಗೋಣ. ಇಲ್ಲಿ ಯಾರು ಮಾತಾಜಿ ಸ್ಕ್ರೀನ್ ಗೀತಾ ಶೇರ್ ಮಾಡಿ ಮಾತಾಜಿ. ಮಾತಾಜಿ. ವರಕೃಷ್ಣ ಬರ್ಲಿಲ್ಲವಾ? ಓಕೆ. ಹನ್ನೊಂದು ಜನ ಇದ್ದಾರೆ. ಮಾತಾಜಿ ನಾನು ಓದಿದ್ದೀನಿ ಮಾತಾಜಿ, ಅರ್ಧ ಓದಿದ್ದೀನಿ. ಓದಿ ಕಂಟಿನ್ಯೂ ಮಾಡಿ. ಓದ್ಲ ಮಾತಾಜಿ? ಪ್ರಘೋಷ ಓದಿ. ಓದ್ತೀನಿ ಮಾತಾಜಿ, ದೊಡ್ಡದು ಮಾಡ್ಕೊಂತೀನಿ ಸ್ಕ್ರೀನು. ಸ್ಕ್ರೀನ್ ಬಂತಲ್ಲ? ಬಂದಿದ್ದೆ ಮಾತಾಜಿ. ಪ್ರಘೋಷ ಡ್ರಾ ಇಟ್ ದೇವಾಲಯಕ್ಕೆ ಸಂಜೆ ಪ್ರವಚನಕ್ಕಾಗಿ ನಾನು ಪ್ರತಿನಿತ್ಯ ಹೋಗ್ತಿದ್ದೆ. ಭಕ್ತರಿಗೆ ದೇವಾಲಯ ನಿರ್ಮಾಣದ ಅಲ್ಪ ಸ್ವಲ್ಪ ಸಹಾಯವನ್ನು ಮಾಡುತ್ತಿದ್ದೆ. ಪ್ರತಿ ರಾತ್ರಿ ನಾನು ಬಣ್ಣ ಹಚ್ಚುತ್ತಿದ್ದಾಗ ಸಂಕೀರ್ತನ ಮುಗಿಸಿಕೊಂಡು ಬರುವ ಭಕ್ತರು ನೋಡುತ್ತಿದ್ದೆ. ರಾಧವರಿಗಾಗಿ ಜೀವೋತ್ಸಾಹಿಗಳಾಗಿ ಅವರು ನನಗೆ ಕಾಣುತ್ತಿದ್ದರು. ಸಂಕೀರ್ತನೆಯನ್ನು ಏನನ್ನೋ ಮಾಡುವುದರಿಂದ ಅವರು ಹೀಗೆ ಆಗುತ್ತಾರೆ ಎಂಬ ಬಗ್ಗೆ ಯಾವಾಗಲೂ ನನಗೆ ಕುತೂಹಲವಿರುತ್ತಿತ್ತು. ನಾನು ನನ್ನ ಏಣಿಯ ಮೇಲೆ ಕುಳಿತು ಬಣ್ಣ ಹಚ್ಚುತ್ತಲೇ ನೆಲದ ಮೇಲೆ ಬಿಸಿ ಹಾಲು ಕುಡಿಯುತ್ತಾ ಅವರು ಮಾತನಾಡೋದನ್ನು ಕೇಳುತ್ತಿದ್ದೆ. ಅವರು ಸಾಮಾನ್ಯವಾಗಿ ಯಾರೋ ಒಬ್ಬ ವ್ಯಕ್ತಿ ಮನೆಯ ಬಾಗಿಲನ್ನು ತಾವು ಹೇಗೆ ತಟ್ಟಿದ್ದಾರೆಂಬ ಬಗ್ಗೆ ಮಾತನಾಡ್ತಿದ್ರು. ಹಾಗಾಯಿತು ಹೀಗಾಯಿತು ಎಂದು ಒಬ್ಬರಿಗೊಬ್ಬರು ಹೇಳುತ್ತಿದ್ದರು. ಇಂತಹ ಮಾತುಕತೆ ನನ್ನ ಕುತೂಹಲವನ್ನು ಕೆರಳಿಸುತ್ತಿತ್ತು. ಮಾತಾಜಿ ಮೇಲ್ ಮಾಡ್ಬೇಕು? ಮಾಡ್ತೇನೆ. ನಾನು ದೇವಾಲಯಕ್ಕೆ ಬಂದು ಒಂದು ವಾರ ಕಾಲ ಭಕ್ತನಾಗಿ ಇದ್ದ ಮೇಲೆ ಯಾರೋ ನನ್ನನ್ನು ಕೇಳಿದ್ರು, ನೀವು ಹೊರಗೆ ಹೋಗಿ ಪುಸ್ತಕಗಳನ್ನು ಮಾರಲು ಪ್ರಯತ್ನಿಸುವಿರಾ ಎಂದು. ಸರಿ ಎಂದು ನಾನು ಹೊರಟೆ. ಒಂದು ಧೋತಿಯನ್ನು ಉಟ್ಟು ಹಣೆಗೆ ತಿಲಕವನ್ನು ಇಟ್ಟುಕೊಂಡು ನೇರವಾಗಿ ಜನಗಳ ಬಳಿಗೆ ಹೋಗಿ ಸ್ಪಷ್ಟವಾಗಿ ಅವರ ಬಳಿ ನನ್ನ ಉದ್ದೇಶ ತಿಳಿಸುತ್ತಿದ್ದೆ. ಅವರಿಗೆ ಒಂದು ಪುಸ್ತಕ ಮತ್ತು ಕರಪತ್ರವನ್ನು ಕೊಟ್ಟು ಪುಸ್ತಕದಲ್ಲಿರುವ ವಿಷಯಗಳ ಬಗ್ಗೆ ತಿಳಿಸುತ್ತಿದ್ದೆ. ಪ್ರಭುಪಾದರ ಭಾವಚಿತ್ರವನ್ನು ಅವರಿಗೆ ತೋರಿಸುತ್ತಿದ್ದೆ. ಸಂಸ್ಥೆಗೆ ಸಹಾಯಧನವನ್ನು ಕೇಳುತ್ತಿದ್ದೆ. ನನ್ನ ಈ ಚಟುವಟಿಕೆಗಳಲ್ಲಿ ನಾನು ಪಡೆದ ವೇಗೋತ್ಕರ್ಷ ನಂಬಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತಿತ್ತು. ಹೀಗೆ ಹೊರಗೆ ಹೋಗಿ ಪುಸ್ತಕಗಳನ್ನು ಮಾರುವುದು ನನಗಂತೂ ಅತ್ಯಂತ ಆನಂದದಾಯಕ ವಿಷಯವಾಯಿತು. ಪುಸ್ತಕ ವಿತರಣೆ ಏಕೆ ಇಷ್ಟೊಂದು ಆನಂದಪ್ರದ ಎಂಬುದು ಮಾತ್ರ ಯಾರಿಗೂ ಒಳೆಯುತ್ತಿರಲಿಲ್ಲ. ನಾವು ರಾತ್ರಿಯೆಲ್ಲ ಎಚ್ಚರವಾಗಿ ಇರುತ್ತಿದ್ದೆವು. ಎಲ್ಲ ಬ್ರಹ್ಮಚಾರಿಗಳು ಇರ್ತಿದ್ದು ಒಂದು ಕೋಣೆಯಲ್ಲಿ ಮಲ್ಕೊಂಡೆ ನಾವು ಮಾತನಾಡುತ್ತಿದ್ದೆವು. ಇವತ್ತು ನೀನು ಜನಗಳಿಗೆ ಏನು ಹೇಳಿದೆ? ರಾತ್ರಿಯೆಲ್ಲ ನಾವು ಈ ರೀತಿ ಮಾತನಾಡುತ್ತಿದ್ದೆವು. ದೀಪಗಳನ್ನ ಆರಿಸುತ್ತಿದ್ದರೂ ನಮ್ಮ ಮಾತು ನಿಲ್ಲುತ್ತಿರಲಿಲ್ಲ. ಪ್ರಭುಪಾದರ ಪುಸ್ತಕಗಳನ್ನು ಜನಗಳಿಗೆ ಒಪ್ಪಿಸುವಲ್ಲಿ ನಮ್ಮ ಅನುಭವಗಳನ್ನು ಪರಸ್ಪರ ಹೋಲಿಸಿ ಮಾತನಾಡಿಕೊಳ್ಳುತ್ತಿದ್ದೆವು. ಸಾಕ ಮಾತಾಜಿ ಓದ್ಲಾ? ಸಾಕು ಮಾತಾಜಿ. ಮಾತಾಜಿ ಓದಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜಗದಾತ್ರಿ ದೇವಿ ದಾಸಿ ನನ್ನ ಮೊದಲ ಸೇವೆ. ಒಂದು ನಿಮಿಷ ಮಾತಾಜಿ. ಮೊದಲ ಸೇವೆ ದೇವಾಲಯವನ್ನು ಶುಚಿ ಮಾಡುವುದು. ಇಡೀ ದೇವಾಲಯವನ್ನು ನಾನು ಶುಚಿ ಮಾಡುತ್ತಿದ್ದೆ. ಸಂಕೀರ್ತನಕ್ಕಾಗಿ ಸಿದ್ಧರಾಗಿ ವ್ಯಾನ್ಗಳನ್ನು ಹತ್ತುತ್ತಿದ್ದ ವ್ಯಕ್ತಿಗಳನ್ನು ಕಿಟಕಿಯ ಮೂಲಕ ನೋಡುತ್ತಿದ್ದೆ. ಆಗೆಲ್ಲ ನಾನು ಆ ಕೆಲಸವನ್ನು ಮಾಡುವುದು ಸಾಧ್ಯವಾಗದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತೆಂದು ಯೋಚಿಸುತ್ತಿದ್ದೆ. ಅಂತೂ ಕೊನೆಗೊಮ್ಮೆ 2 ಪ್ರವಾಸಿ ತಂಡಗಳನ್ನು ಆ ಕೆಲಸಕ್ಕೆ ನೇಮಿಸಿತು. ಒಂದು ಪುರುಷರ ತಂಡ, ಇನ್ನೊಂದು ಮಹಿಳೆಯರ ತಂಡ. ಬೇಸಿಗೆ ಕಾಲದಲ್ಲಿ ವಾಷಿಂಗ್ಟನ್ ಪ್ರಾಂತ್ಯದ ಜಾತ್ರೆಗಳಲ್ಲಿ ಪುಸ್ತಕಗಳನ್ನು ಮಾರುವುದಕ್ಕೆ ನಾವು ಹೊರಟೆವು. ಪುಸ್ತಕ ಮಾರುವುದರಲ್ಲಿ ಪುರುಷ ಮತ್ತು ಮಹಿಳೆಯರ ತಂಡಗಳ ನಡುವೆ ಯಾರು ಹೆಚ್ಚು ಪುಸ್ತಕಗಳನ್ನು ಮಾರುತ್ತಾರೆ ಎಂಬುದರ ಬಗ್ಗೆ ಸ್ಪರ್ಧೆಯೇ ಏರ್ಪಡುತ್ತಿತ್ತು. ನಾನು ಕೃಷ್ಣ ಪ್ರಜ್ಞಾ ಪಂಥವನ್ನು ಸಿಯಾಬಲ್ನಲ್ಲಿ 1973ರಲ್ಲಿ ಸೇರಿಕೊಂಡೆನು. ಮೊದಲ ದಿನವೇ ನನ್ನನ್ನು ಪುಸ್ತಕ ವಿತರಣೆಗೆ ಕಳುಹಿಸಿಕೊಟ್ಟರು. ಪ್ರಭುಪಾದರು ಬರೆಯುತ್ತಿದ್ದ ಪತ್ರಗಳ ಬಗ್ಗೆ ಲಾಸ್ ಏಂಜಲೀಸ್ನಿಂದ ನಮಗೆ ಯಾವಾಗಲೂ ವಾರ್ತೆಗಳು ಬರುತ್ತಿದ್ದವು. ಪ್ರಭುಪಾದರಿಗೆ ತಮ್ಮ ಪುಸ್ತಕಗಳ ವಿತರಣೆ ಬಗ್ಗೆ ಇದ್ದ ತೀವ್ರ ಬಯಕೆಯ ಬಗ್ಗೆ ಮೇಲ್ ಮಾಡಬೇಕು ಮಾತಾಜಿ. ಪ್ರಭುಪಾದರು ನಾವು ಪುಸ್ತಕ ವಿತರಣೆಗಾಗಿ ಸ್ಪೋಕೇನ್ ಜಾತ್ರೆಗೆ ಹೋದೆವು.
ಸ್ಪೋಕೇನ್ ದೇವಾಲಯದ ಮುಖ್ಯಸ್ಥರು ಪ್ರಭುಪಾದರಿಗೆ ಒಂದು ಪತ್ರ ಬರೆದು ಅವರು ಸ್ಪೋಕೇನ್ ದೇವಾಲಯಕ್ಕೆ ಭೇಟಿ ಕೊಡಬೇಕೆಂದು ಕೋರಿದ್ದರು. ನಮ್ಮ ಪುಸ್ತಕ ವಿತರಣೆಯ ಮೇಲ್ ಮಾಡಬೇಕು ಫಲಿತಾಂಶವನ್ನು ಅವರಿಗೆ ತಿಳಿಸಿದ್ದರು. ಪ್ರಭುಪಾದರು ಪತ್ರ ಬರೆದು ಸತ್ಯಕ್ಕೆ ತಾವು ಬರುವುದು ಸಾಧ್ಯವಿಲ್ಲವೆಂದು, ಭಕ್ತರು ಉತ್ಸವಕ್ಕೆ ಹೋಗಿ ನಮ್ಮ ಪರವಾಗಿ ಬೋಧನೆ ನಡೆಸಬೇಕೆಂದು ಸೂಚಿಸಿದ್ದರು. ನನ್ನ ಗುರಿಯನ್ನು ನೆರವೇರಿಸಿ ಎಂದು ಪ್ರಭುಪಾದರು ಬರೆದಿದ್ದರು. ಅಮೆರಿಕ ಸಂಸ್ಥಾನದ ಪ್ರತಿಯೊಬ್ಬ ಸ್ತ್ರೀ ಮತ್ತು ಪುರುಷನು ಒಂದು ಪುಸ್ತಕವನ್ನು ಹೊಂದಿರಬೇಕು. ನಮಗೆ ಬೇಕಾದದ್ದು ಅಷ್ಟೇ. ತಮಗೆ ಯಾವುದು ಪ್ರಿಯವಾಗುತ್ತದೆ ಎಂಬುದು ನೇರವಾಗಿ ಶೀಲಾ ಪ್ರಭುಪಾದರಿಂದಲೇ ಆಜ್ಞೆಯಾಗಿ ಬರಬೇಕು ಎಂಬುದು ನಮ್ಮ ಆಸೆಯಾಗಿತ್ತು. ನಮ್ಮ ಪುಸ್ತಕ ವಿತರಣೆ ದಿನೇ ದಿನೇ ವೃದ್ಧಿಯಾಗತೊಡಗಿತು. ಹಿಂದೆಂದೂ ನಾವು ಇಷ್ಟು ಸಂತೋಷ ಪಟ್ಟಿರಲಿಲ್ಲ. ಪುಸ್ತಕ ಮಾರುವುದು ಯಾವತ್ತೂ ನಮಗೆ ಒಂದು ಕಠಿಣ ವ್ರತ ಎನಿಸಲಿಲ್ಲ. ಕೆಲವರು ಭಕ್ತರು ಹೇಳುತ್ತಿದ್ದರು, ನಿಜಕ್ಕೂ ಸಂಕೀರ್ತನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಕಷ್ಟ ನಮಗೆ ಅನಿಸುತ್ತಿತ್ತು. ಸಂಕೀರ್ತನಕ್ಕೆ ಹೋಗುವುದು ಮತ್ತು ಪುಸ್ತಕಗಳನ್ನು ಮಾರುವುದು ತುಂಬಾ ಸಂತೋಷದ ಕೆಲಸ. ಈ ತೃಪ್ತಿ ಆತ್ಮಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತಿತ್ತು, ಕೇವಲ ಇಂದ್ರಿಯ ತೃಪ್ತಿಗಲ್ಲ. ಏಕೆಂದರೆ ನಾವು ಮಾಡುತ್ತಿದ್ದ ಸೇವೆ ನೇರವಾಗಿ ನಮ್ಮ ಗುರುವಿಗೆ ಮತ್ತು ಕೃಷ್ಣನಿಗೆ ಸಂಬಂಧಪಟ್ಟಿರುತ್ತಿತ್ತು. ಅದಕ್ಕೆ ನನಗೆ ಅಷ್ಟೊಂದು ಆನಂದ ಆಗುತ್ತಿದ್ದುದು. ನಾನು ಮೊಟ್ಟ ಮೊದಲು ಪ್ರಘೋಷರನ್ನು ನೋಡಿದಾಗ ಅವರು ಪ್ರಭುಪಾದರ ಬಗ್ಗೆ ಎಷ್ಟು ನಿಷ್ಠೆಯಿಂದಿರುತ್ತಿದ್ದರು, ಅವರನ್ನು ಎಷ್ಟು ಆದರಿಸುತ್ತಿದ್ದರು ಎಂಬುದು ನನ್ನ ಗಮನಕ್ಕೆ ಬಂದಿತು. ಏಕೆಂದರೆ ಪುಸ್ತಕಗಳನ್ನು ವಿತರಣೆ ಮಾಡುವುದರಿಂದ ಪ್ರಭುಪಾದರಿಗೆ ಸಂತೋಷವನ್ನುಂಟು ಮಾಡುವುದೇ ಅವರ ಪರಮ ಗುರಿಯಾಗಿತ್ತು. ಸಾಕ ಮಾತಾಜಿ? ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಮಾತಾಜಿ, ರೈತರ ನನ್ ಕರೆದ್ರ ಕೋಡಿಕಲ್ ಓದಿ ನನ್ನನ್ ಕರೆದ್ರ ಪ್ರಘೋಷ ಕ್ಯಾಲಿಫೋರ್ನಿಯಾದ ಆಯ್ತ್ರಿ. ಸ್ಯಾಂಟ್ ಬಾರ್ಬರದಲ್ಲಿ ನಾವು ಪುಸ್ತಕದ ವಿತರಣೆ ಮಾಡುತ್ತಿದ್ದೆವು. ನಾವು ಆ ಪ್ರದೇಶದಲ್ಲಿ ಹಿಂದೆ ಅನೇಕ ಬಾರಿ ಕೆಲಸ ಮಾಡಿದೆವು. ಆ ಪ್ರದೇಶದ ಜನಗಳಿಗೂ ಅತಿಯಾದ ಕೊಬ್ಬು. ನಾನು ಒಂದಿಬ್ಬರು ಬ್ರಹ್ಮಚಾರಿಗಳನ್ನು ಕರೆದುಕೊಂಡು ಅಲ್ಲಿಗೆ ಹೋದೆ. ಒಂದು ದಿನವಂತೂ 7 ಗಂಟೆಗಳ ಕಾಲ ಸತತ ಪ್ರಯತ್ನ ಮಾಡಿದ ಮೇಲೆ ಕೇವಲ ಒಂದು ಪುಸ್ತಕವನ್ನು ಮಾತ್ರ ಮಾರಲು ನನ್ನಿಂದ ಸಾಧ್ಯವಾಯಿತು. ಭಕ್ತನಾದ ಮೇಲೆ ಇಂತಹ ಅನುಭವ ನನಗೆ ಯಾವತ್ತೂ ಆಗಿರಲಿಲ್ಲ. ನಾನು ನಿಜಕ್ಕೂ ಕಷ್ಟಪಡುತ್ತಿದ್ದೆ, ಕೆಲಸವನ್ನು ಬಿಟ್ಟು ಕೊಟ್ಟಿರಲಿಲ್ಲ. ಆದರೂ ಒಮ್ಮೆಯಂತೂ ನನಗೆ ಇಷ್ಟು ಸಾಕು ಅನ್ನಿಸಿಬಿಟ್ಟಿತು. ಒಬ್ಬ ವ್ಯಕ್ತಿಗೆ ನಾನು ಪುಸ್ತಕವೊಂದನ್ನು ಮಾರಲು ಯತ್ನಿಸಿದಾಗ ಅವರು ನಿಷ್ಠುರವಾಗಿಯೇ ನನ್ನನ್ನು ಚುಡಾಯಿಸಿದ್ದರು. ನನಗೆ ಎಷ್ಟೊಂದು ಆಸೆ ಇತ್ತು, ನಾನು ಎಷ್ಟೊಂದು ಕಷ್ಟಪಡುತ್ತಿದ್ದೆ. ಆದರೆ ಇಂಥ ಅನುಭವ ನನ್ನ ಉತ್ಸಾಹವನ್ನೇ ನಾಶ ಮಾಡುವಂತಿತ್ತು. ನನಗಂತೂ ಆ ವ್ಯಕ್ತಿಯ ಮುಖದ ಮೇಲೆ ಗುದ್ದಬೇಕು ಅನ್ನಿಸಿತು. ನನ್ನ ಭಾವನೆಗಳೆಲ್ಲ ಹೊರಹೊಮ್ಮಿದವು, ಕಣ್ಣುಗಳ ನೀರು ಸುರಿಯುತ್ತಿತ್ತು. ನಾನು ಒಂದು ಹಳೆಯ ಟೆಲಿಫೋನ್ ಕಂಬದ ಬಳಿ ರಸ್ತೆ ಪಕ್ಕದಲ್ಲೇ ಕುಸಿದು ಕೂತು ಅಳುವುದಕ್ಕೆ ತೊಡಗಿದೆ. ಆಗ ಒಬ್ಬ ಭಕ್ತ ನನ್ನ ಬಳಿಗೆ ಬಂದ. ನೆಚ್ಚಿನ ಸ್ನೇಹಿತನೊಬ್ಬನನ್ನು ಕಳೆದುಕೊಂಡವನಂತೆ ಕುಳಿತಿದ್ದ ನನ್ನನ್ನು ನೋಡಿದ. ಪ್ರಭು, ಏನು ವಿಷಯ ಎಂದು ವಿಚಾರಿಸಿದ. ಏನು ವಿಷಯ ಎಂಬುದೇ ನನಗೆ ಗೊತ್ತಿಲ್ಲ. ನಾನು ಪುಸ್ತಕಗಳನ್ನು ಮಾರಲಾರೆ ಅನ್ನಿಸತೊಡಗಿದೆ. ಒಬ್ಬ ಮನುಷ್ಯನು ಕೂಡ ಪುಸ್ತಕವನ್ನು ಕೊಳ್ಳುವುದಿಲ್ಲ. 7 ಗಂಟೆಗಳಿಂದ ನಾನು ತಿರುಗುತ್ತಿದ್ದೇನೆ. ಎಷ್ಟು ಪುಸ್ತಕಗಳನ್ನು ವಿತರಣೆ ಮಾಡಿದ್ದೇನೆ ಎಂಬುದು ನಿನಗೆ ಗೊತ್ತೇ? ಕೇವಲ ಒಂದು ಪುಸ್ತಕ. ಆಗ ಆ ಭಕ್ತನು ನನ್ನ ಪಕ್ಕದಲ್ಲಿ ಕುಳಿತು ನನಗೆ ಧೈರ್ಯ ಹೇಳಿ ಮತ್ತೆ ನನ್ನಲ್ಲಿ ಉತ್ಸಾಹ ತುಂಬಿದನು. ಮಾರನೇ ದಿನ ಇವತ್ತಾದರೂ ನನ್ನ ಪಾಲಿಗೆ ಒಳ್ಳೆಯ ದಿನವಾಗಲು ಎಂದುಕೊಳ್ಳುತ್ತಾ ಪುಸ್ತಕ ಚೀಲವನ್ನು ಹೊತ್ತುಕೊಂಡು ಇಡೀ ಬೆಳಗ್ಗೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯ ಬಳಿಗೆ ಓಡುತ್ತಿದ್ದೆ. ಮುಂದೆ ಹುಡುಗಿಯೊಬ್ಬಳಿಗೆ ಪುಸ್ತಕವನ್ನು ತೋರಿಸಿದೆ. ತಾನು ಪುಸ್ತಕವನ್ನು ಕೊಳ್ಳುವುದಾಗಿಯೂ ಆದರೆ ಪುಸ್ತಕದ ಬೆಲೆಯನ್ನು ಹಣದ ರೂಪದಲ್ಲಿ ಕೊಡುವುದಿಲ್ಲವೆಂದು ಬೇರೆ ರೀತಿಯಲ್ಲಿ ಸಂತೋಷವಾಗಿ ಕೊಡುವುದಾಗಿಯೂ ಅವಳು ಹೇಳಿದಳು. ನಾನಿನ್ನು ಹುಡುಗ ಮತ್ತು ಮುಗ್ಧ. ಒಂದು ಕ್ಷಣ ಅವಳು ಏನು ಹೇಳುತ್ತಿದ್ದಾಳೆ ಎಂಬುದು ಅರ್ಥವೇ ಆಗಲಿಲ್ಲ. ಕೊನೆಗೆ ಅರ್ಥವಾದಾಗ ಹರೇ ಕೃಷ್ಣ ಎಂದು ಉದ್ಗರಿಸುತ್ತಾ ನಾನು ಅಲ್ಲಿಂದ ಕಂಬಿ ಕಿತ್ತೆ. ಪುಸ್ತಕ ಮಾರಲಿ ಇನ್ನೊಂದು ಗುಂಪಿನ ಬಳಿ ಹೋದೆ. ಕೃಷ್ಣನನ್ನು ಏಕೋ ಭಾವದಿಂದ ಪ್ರಾರ್ಥಿಸುತ್ತಾ ಇಡೀ ದಿನ ನಾನು ಪುಸ್ತಕವನ್ನು ಮಾರಲು ಇಲ್ಲಿಂದ ಅಲ್ಲಿಗೆ ಅಲಿಯುತ್ತಿದ್ದೆ. ಸಂಜೆ ವೇಳೆಗೆ ಅನೇಕ ಪುಸ್ತಕಗಳನ್ನು ಮಾರುವುದು ನನಗೆ ಸಾಧ್ಯವಾಗಿತ್ತು. ಮೇಲೆ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗಾಯತ್ರಿ ಯಾರು ಮಾತಾಜಿ ಓದಿ? ಗಾಯತ್ರಿ ಮಾತಾಜಿ ಓದಿ. ಲವಂಗ ಲತಿಕಾದೇವಿ ದಾಸಿ. ಲಾಸ್ ಏಂಜಲೀಸ್ಗೆ ನಾನು ಮೊದಲ ಸಾರಿ ಬಂದಾಗ ಯಾವಾಗಲೂ ದೇವಾಲಯದಲ್ಲೇ ಇರುವುದು ಮಾಯಾ ಎಂಬುದಾಗಿ ಶ್ರೀಲ ಪ್ರಭುಪಾದರು ಹೇಳಿರುವುದನ್ನು ಶ್ರೀಮತಿ ನನಗೆ ತಿಳಿಸಿದಳು. ಮನೆಯಿಂದ ಮನೆಗೆ BTGಗಳನ್ನು ನಾವು ವಿತರಿಸಬೇಕು ಎಂಬುದು ಪ್ರಭುಪಾದರ ಅಪೇಕ್ಷೆಯಾಗಿತ್ತು.
ಬೇರೆ ಭಕ್ತನಿಂದ ಪುಸ್ತಕಗಳನ್ನು ವಿತರಣೆ ಮಾಡುವುದು ಹೇಗೆ ಎಂಬುದನ್ನು ನಾನು ತಿಳಿದುಕೊಂಡೆನು. ಪುಸ್ತಕ ಮಾರಾಟದಲ್ಲಿ ಸಾಕಷ್ಟು ಅನುಭವ ಗಳಿಸಿದ ಭಕ್ತರು ನಮ್ಮಲ್ಲಿದ್ದರು. ನಾನು ಕೇವಲ ಅವರ ಮಾರ್ಗವನ್ನು ಅನುಸರಿಸಿದೆನು. ಅವರು ಮಾಡಿದ್ದೇನೆ ನಾನು ಮಾಡುತ್ತಿದ್ದೇನು. ಅವರು ಹೇಳಿದ್ದನ್ನೇ ನಾನು ಹೇಳುತ್ತಿದ್ದೇನು. ಇದರಿಂದ ಪುಸ್ತಕ ಮಾರುವುದು ನನಗೆ ತುಂಬ ಸುಲಭವಾಯಿತು. ಒಬ್ಬ ವ್ಯಕ್ತಿ ಪುಸ್ತಕವೊಂದನ್ನು ಕೊಂಡುಕೊಂಡು ಕಾಣಿಕೆಯನ್ನು ನೀಡಿದಾಗ ಇದು ಚೈತನ್ಯ ಮಹಾಪ್ರಭುಗಳ ಕೃಪೆ ಎಂದು ನಾನು ಭಾವಿಸಿದೆನು. ಪ್ರತಿಯೊಂದು ಕೃಷ್ಣನ ಅಂತರಂಗ ಶಕ್ತಿಯ ನಿರ್ದೇಶನದ ಮೇರೆಗೆ ನಡೆಯುತ್ತಿದೆ ಎಂಬುದು ಇದರಿಂದ ಸ್ಪಷ್ಟವಾಗುವಂತಿತ್ತು. ಟಾಮ್ ಬಾರ್ಡ್ರಿ ಸಾಂತಾಕ್ರೂಸ್ನಿಂದ ಲಾಸ್ ಏಂಜಲೀಸ್ಗೆ ಆಗಮನಿಸಿದರು. ರಾಮೇಶ್ವರ ಮತ್ತು ಇತರ ಪುಸ್ತಕ ವಿತರಕ ಭಕ್ತರೊಂದಿಗೆ ಸೇರಿ ಬೇಗ ಒಬ್ಬ ನಾಯಕರಾದರು. 1972 ಜೂನ್ ತಿಂಗಳಿನಲ್ಲಿ ದೀಕ್ಷೆಯನ್ನು ಪಡೆದ ಅವರು ತ್ರಿಪುರಾರಿ ದಾಸ ಎಂಬ ಹೆಸರನ್ನು ಪಡೆದರು. ಪ್ರತಿನಿತ್ಯ ಅವರು ದೇವಾಲಯದ ಬಳಿ ಯಾವುದಾದರೂ ಮಾರಾಟ ಕೇಂದ್ರಕ್ಕೆ ಹೋಗಿ ಇತರ ಲೋಕಗಳಿಗೆ ಸುಗಮ ಪ್ರಯಾಣ ಗ್ರಂಥದ 100 ಪ್ರತಿಗಳನ್ನು ಮಾಡುತ್ತಿದ್ದರು. ಒಂದು ಸಾಯಂಕಾಲ ಲಾಂಗ್ ಬೀಚ್ನ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಯಾರೋ ಜನಪ್ರಿಯ ಯೋಗಾಚಾರ್ಯರೊಬ್ಬರು ನಿಂತಿದ್ದರು. ಪ್ರವಚನಕ್ಕೆ ಅವರು ಮತ್ತು ಇತರ ಕೆಲವು ಪುಸ್ತಕ ವಿತರಕರು ಹೋದರು. ರಾಮೇಶ್ವರ ಅವರು ಹಿಂದಿರುಗಿ ಬಂದದ್ದು ನನಗಿನ್ನೂ ನೆನಪಿದೆ. ಭಗವದ್ಗೀತಾ ಪ್ರವಚನದ ಅರೆಪಾಲು ಮುಗಿದಿತ್ತು. ದೇವಾಲಯದ ಪ್ರವಚನಾಲಯದಲ್ಲಿ ನಾನು ಪ್ರವಚನವನ್ನು ಇದ್ದಕ್ಕಿದ್ದಂತೆ ದಿಢೀರ್ ಎಂದು ಬಾಗಿಲು ತೆರೆಯಿತು. ಬಾಗಿಲ ಬಳಿ ಅವರೆಲ್ಲ ನಿಂತಿದ್ದರು. ತ್ರಿಪುರಾರಿ ತಮ್ಮ ಕಾವಿ ಬಟ್ಟೆಯಲ್ಲಿದ್ದರು. ಹೆಣ್ಣು ಮಕ್ಕಳೆಲ್ಲ ಸೀರೆ ಉಟ್ಟುಕೊಂಡಿದ್ದರು. ಅವರು ದೇವಾಲಯದೊಳಗೆ ಧಾವಿಸಿ ಬಂದರು. ಬೆಳಗುವ ಅವರ ಮುಖಗಳನ್ನು ನೋಡಿದರೆ ಏನೋ ವಿಶೇಷವಾದದ್ದು ಸಂಭವಿಸಿದೆ ಎಂದು ಯಾರು ಬೇಕಾದರೂ ಊಹಿಸಬಹುದಾಗಿತ್ತು. ಅವರು ಮಾತನಾಡುವ ಸ್ಥಿತಿಯಲ್ಲಿ ಕೂಡ ಇರಲಿಲ್ಲ. ಸ್ತಂಭೀಭೂತರಾಗಿ ಹೋಗಿದ್ದರು. ದೇವಾಲಯದ ಎಲ್ಲರಿಗೂ ಅವರು ಹೇಳಬಹುದಾದ ಸಮಾಚಾರವನ್ನು ಕೇಳುವ ಕಾತರು. ನಾನು ಪ್ರವಚನವನ್ನು ಬೇಗ ಮುಗಿಸಿದೆ. 17 ಭಗವದ್ಗೀತೆಯ ಪ್ರತಿಗಳನ್ನು ಸಂಪೂರ್ಣವಾದ ಗಟ್ಟಿರಟ್ಟಿನ ಸಂಕ್ಷಿಪ್ತಗೊಳಿಸಿದ ಭಗವದ್ಗೀತೆಯ ಪ್ರತಿಗಳನ್ನು 2 ಗಂಟೆಗಳ ಅವಧಿಯಲ್ಲಿ ವಿತರಣೆ ಮಾಡಿದುದಾಗಿ ತ್ರಿಪುರಾರಿ ಹೇಳಿದರು. ಲೀಲಾಶಕ್ತಿ 13 ಪ್ರತಿಗಳನ್ನು, ವೃಂದಾವನ 11 ಪ್ರತಿಗಳನ್ನು, ತಿಲಕ 11 ಪ್ರತಿಗಳನ್ನು, ಮಕನ್ ಲಾಲ್ 9 ಪ್ರತಿಗಳನ್ನು ವಿತರಣೆ ಮಾಡಿದ್ದರು. ಹಿಂದೆ ಎಂದು ಈ ಪ್ರಮಾಣದ ಸಾಧನೆಯನ್ನು ಮಾಡುವುದಾಗಿರಲಿಲ್ಲ. ಯಾರಾದರೂ ಸರಿ ಇಷ್ಟೊಂದು ಸಂಖ್ಯೆಯಲ್ಲಿ ಬೃಹತ್ ಗ್ರಂಥಗಳನ್ನು ಮಾಡುವುದು ಸಾಧ್ಯವೇ ಎಂದು ನಾವೆಲ್ಲ ಆಶ್ಚರ್ಯಚಕಿತರಾದೆವು. ಇದಾದ ಕೆಲವು ದಿನಗಳ ನಂತರ ಒಂದು ಮುಂಜಾನೆ ತ್ರಿಪುರಾರಿ ಪ್ರವಾಸ ಸಂಕೀರ್ತನಕ್ಕಾಗಿ ಕಾರಿನಲ್ಲಿ ಹೋಗುತ್ತಿದ್ದಾಗ ಅವರು ಲಾಸ್ ಏಂಜಲೀಸ್ ವಿಮಾನ ನಿಲ್ದಾಣದ ಗುರುತನ್ನು ಗಮನಿಸಿದರು. ತಕ್ಷಣವೇ ಅಲ್ಲಿಗೆ ಹೋಗಿ ವಿತರಣೆಗೆ ಪ್ರಯತ್ನಿಸಬೇಕೆಂದು ನಿರ್ಧರಿಸಿದರು. ಆ ದಿನ 12 ಪುಸ್ತಕಗಳನ್ನು ಮಾರಿದ ಮೇಲೆ ವಿಮಾನ ನಿಲ್ದಾಣವು ಪುಸ್ತಕ ವಿತರಣೆಗೆ ಅದ್ಭುತ ಸ್ಥಳ ಎಂಬುದು ಅವರಿಗೆ ಗೊತ್ತಾಯಿತು. ಆಮೇಲೆ ಅವರು ಮತ್ತೆ ವಿಮಾನ ನಿಲ್ದಾಣಕ್ಕೆ ಹೋಗತೊಡಗಿದರು. ಹೆಚ್ಚು ಕಡಿಮೆ ದಿನಕ್ಕೆ 33ರಿಂದ 40 ಪುಸ್ತಕಗಳನ್ನು ಮಾರತೊಡಗಿದರು. ಕೆಲವು ಬಾರಿಯಂತೂ ಒಬ್ಬೊಬ್ಬ ವ್ಯಕ್ತಿಯೇ ಶ್ರೀಮದ್ ಭಾಗವತದ 6 ಸಂಪುಟಗಳನ್ನು ಒಮ್ಮೆಗೆ ತೆಗೆದುಕೊಂಡಿದ್ದು ಉಂಟು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕಾಂತಮಣಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಓದಿ. ಏಪ್ರಿಲ್ 11, 1973 ಶ್ರೀಲ ಪ್ರಭುಪಾದರು ನ್ಯೂಯಾರ್ಕ್ನಿಂದ ಲಾಸ್ ಏಂಜಲೀಸ್ಗೆ ವಿಮಾನದಲ್ಲಿ ಆಗಮಿಸಿದರು. ಅವರನ್ನು ಪ್ರೀತಿಸುವ ದೊಡ್ಡ ಭಕ್ತ ಸಮೂಹ ಶ್ರೀಲ ಪ್ರಭುಪಾದರನ್ನು ಸ್ವಾಗತಿಸಿತು. ತ್ರಿಪುರಾರಿ ಪ್ರಭುಪಾದರು ಮಧ್ಯಾಹ್ನ 2 ಗಂಟೆಗೆ ಆಗಮಿಸುವವರಿದ್ದರು. ಅನೇಕ ಭಕ್ತರು ಅವರನ್ನು ಸಂಧಿಸಲು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಿದ್ದರು. ಅವರಲ್ಲಿ ಈಸ್ಟರ್ ವಾರ್ಯಾಂತದ ದಿನ, ಅವತ್ತು ಈಸ್ಟರ್ ವಾರ್ಯಾಂತದ ದಿನ, ಅಂದರೆ ವಿಮಾನ ನಿಲ್ದಾಣದಲ್ಲಿ ಪುಸ್ತಕ ವಿತರಣೆಗೆ ಪ್ರಶಸ್ತವಾದ ದಿನ. ಆಗ ವಿಮಾನ ನಿಲ್ದಾಣದಲ್ಲಿ ವಿತರಣೆಯ ಕೆಲಸ ಮಾಡುತ್ತಿದ್ದವನು ನಾನೊಬ್ಬನೇ. ನನ್ನ ಕೆಲಸ ಚೆನ್ನಾಗಿ ನಡೆಯುತ್ತಿತ್ತು. ಮಧ್ಯಾಹ್ನ 1:30 ವೇಳೆಗೆ ಸುಮಾರು 30 ಪುಸ್ತಕಗಳನ್ನು ನಾನಾಗಲೇ ಮಾರಿದ್ದೆ.
ನಾನು ಧೋತಿಯನ್ನು ಧರಿಸಿ ಪರಮಪೂಜ್ಯ ಪ್ರಭುಪಾದರನ್ನು ಸಂಧಿಸುವ ಸ್ಥಳಕ್ಕೆ ಹೋದೆ. ಪ್ರಭುಪಾದರು ಟರ್ಮಿನಲ್ ಕಟ್ಟಡವನ್ನು ಪ್ರವೇಶಿಸಿದ ಕೂಡಲೇ ನನ್ನನ್ನು ನೋಡಿದರು ಮತ್ತು ಮುಗುಳ್ನಕ್ಕರು. ನಾನು ಸಂತೋಷೋದ್ರೇಕದಲ್ಲಿ ಕರಿಗೆಯೇ ಹೋದೆ. ಸೋಪಾನವನ್ನು ಇಳಿಯುವಾಗ ಉದ್ದಕ್ಕೂ ಕೀರ್ತನಾ ಕಾರ್ಯಕ್ರಮ ನಡೆಯುತ್ತಲೇ ಇತ್ತು. ನಾವು ಹೊರಗೆ ಬಂದ ಮೇಲೆ ಎಲ್ಲ ಭಕ್ತರು ದೇವಸ್ಥಾನಕ್ಕೆ ಹಿಂದಿರುಗತೊಡಗಿದರು. ನಾನು ಆಗ ಯೋಚಿಸಿದೆ, ಆ ದೇವಸ್ಥಾನಕ್ಕೆ ಹಿಂದಿರುಗಿ ಭಕ್ತರೊಂದಿಗೆ ಸಂಭಾಷಿಸುವುದು ಬಿಟ್ಟರೆ ನಾನು ಮಾಡಬೇಕಾದ ಘನ ಕಾರ್ಯ ಏನಿದೆ? ನನ್ನ ಕರ್ತವ್ಯ ಇಲ್ಲೇ ಉಳಿದು ಪುಸ್ತಕಗಳನ್ನು ವಿತರಣೆ ಮಾಡುವುದು. ಅದೇ ನಾನು ಪ್ರಭುಪಾದರಿಗೆ ಸಲ್ಲಿಸಬಹುದಾದ ಸೇವೆ. ಈ ಸೇವೆ ಆ ದೇವಸ್ಥಾನಕ್ಕೆ ಹಿಂದಿರುಗದೆ ಉಳಿದವನು ಹಿಂದಿರುಗದೆ ಮಾಡಬೇಕಾದ ಘನ ಕಾರ್ಯ ನನ್ನ ಕರ್ತವ್ಯ ಇಲ್ಲೇ ಉಳಿದು ಪುಸ್ತಕಗಳನ್ನು ಮಾಡುವುದು. ಅದೇ ನಾನು ಪ್ರಭುಪಾದರಿಗೆ ಸಲ್ಲಿಸಬಹುದಾದ ಸೇವೆ. ಆ ದೇವಸ್ಥಾನಕ್ಕೆ ಹಿಂದಿರುಗದೆ ಉಳಿದವನು ನಾನು ವಿಮಾನ ನಿಲ್ದಾಣದಲ್ಲಿ ಉಳಿದು ನಾನು 67 ಗ್ರಂಥಗಳನ್ನು ವಿತರಣೆ ಮಾಡಿದೆ. ನಾನು ಹಿಂತಿರುಗಿದಾಗ ಕರಂದರರು ಪ್ರಭುಪಾದರಿಗೆ ನನ್ನ ಬಗ್ಗೆ ಮತ್ತು ನಾನು ಹೇಗೆ ಪುಸ್ತಕ ವಿತರಣೆಯಲ್ಲಿ ತೊಡಗಿದ್ದೇನೆ ಎಂಬುದರ ಬಗ್ಗೆ ಹೇಳಿದ್ದಾರೆ ಎಂಬುದು ತಿಳಿಯಿತು. ಅದು ತಿಳಿದಾಗ ನನ್ನ ಉತ್ಸಾಹ ಇನ್ನಷ್ಟು ಹೆಚ್ಚಾಯಿತು. ಆ ಇಡೀ ವಾರ ಪುಸ್ತಕ ವಿತರಣೆಯನ್ನು ನಾನು ಮುಂದುವರಿಸಿದೆ. ಲಾಸ್ ಏಂಜಲೀಸ್ನಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಬೆಳಗಿನ ಹವಾ ಸೇವೆಗೆ ಪೆಸಿಫಿಕ್ ಸಮುದ್ರದ ದಂಡೆಗೆ ಅಥವಾ ಚೇವಿಯಟ್ ಹಿಲ್ಸ್ ಪಾರ್ಕ್ಗೆ ಹೋಗುತ್ತಿದ್ದರು. ಆಗ ಅವರೊಂದಿಗೆ ಕೆಲವರು ಭಕ್ತರು ಇರುತ್ತಿದ್ದರು. ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ PhDಗೆ ಅಭ್ಯಾಸ ಮಾಡುತ್ತಿದ್ದ ತೌದನ್ ಸಿಂಗ್ ಕೂಡ ಪ್ರಭುಪಾದರ ಜೊತೆಯಲ್ಲಿ ಇರುತ್ತಿದ್ದರು. ಶ್ರೀಲ ಪ್ರಭುಪಾದರು ಡಾಕ್ಟರ್ ಸಿಂಗ್ರೊಂದಿಗೆ ಯಾವಾಗಲೂ ಜಡವಸ್ತುವಿನಿಂದ ಜೀವಿ ಉತ್ಪತ್ತಿಯಾದ ಬಗ್ಗೆ ಇರುವ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಡಾರ್ವಿನ್ರ ವಾದ ಎಷ್ಟು ಅವೈಜ್ಞಾನಿಕ ಮತ್ತು ಮೂರ್ಖತನದ್ದು ಎಂಬುದನ್ನು ಪ್ರಭುಪಾದರು ದಿನೇ ದಿನೇ ಬಯಲು ಮಾಡುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಂಜುಳಾ ದೇವಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ, ಕನ್ನಡಕ್ಕೆ ಹಾಕೋತೀನಿ. ಪ್ರಭುಪಾದರು ಅಲ್ಲಿಂದ ಅಲ್ಲ ಮಾತಾಜಿ. ಪ್ರಭುಪಾದರು ಮತ್ತು ಅವರೊಟ್ಟಿಗೆ ಶಿಷ್ಯರ ಒಂದು ಸಣ್ಣ ಗುಂಪು ನಡೆಯುತ್ತಿದ್ದಾಗ ಪೂರ್ವದಲ್ಲಿ ಆಗಷ್ಟೇ ಸೂರ್ಯ ಕಾಣಿಸಿಕೊಳ್ಳುತ್ತಿದ್ದ. ಚಳಿಗಾಳಿ ಬೀಸುತ್ತಿತ್ತು. ಶ್ರೀಲ ಪ್ರಭುಪಾದರು ತಮ್ಮ ಕಾವಿ ಬಣ್ಣದ ಓವರ್ ಕೋಟ್ ಅನ್ನು ಧರಿಸಿರುತ್ತಿದ್ದರು. ಅವರ ಶಿಷ್ಯರು ಸ್ವೆಟರ್ ಧರಿಸಿ ಅಥವಾ ಉಣ್ಣೆಯ ಚಾದರಗಳನ್ನು ಹೊದ್ದು ಪ್ರಭುಪಾದರ ಮಾತುಗಳನ್ನು ಕೇಳುತ್ತಾ ಕೆಲವು ಬಾರಿ ಪ್ರಶ್ನಿಸುತ್ತಾ ಅವರನ್ನು ಹಿಂಬಾಲಿಸುತ್ತಿದ್ದರು. ಬಹಳಷ್ಟು ಮಾತುಕತೆ ಪ್ರಭುಪಾದ ಮತ್ತು ಡಾಕ್ಟರ್ ಸಿಂಗ್ರ ನಡುವೆ ನಡೆಯುತ್ತಿತ್ತು. ಬೌದ್ಧವಾದಿ ವಿಜ್ಞಾನಿಯಾಗಿ ಡಾಕ್ಟರ್ ಸಿಂಗರು ಅನೇಕ ನಾಸ್ತಿಕವಾದಗಳನ್ನು ಪ್ರಭುಪಾದರ ಮುಂದಿಡುತ್ತಿದ್ದರು. ಶ್ರೀಲ ಪ್ರಭುಪಾದರು ಶಾಸ್ತ್ರಗಳ ಆಧಾರದಿಂದ ಮತ್ತು ತರ್ಕಗಳನ್ನು ಆಧರಿಸಿ ಸಿಂಗರ ವಾದಗಳನ್ನು ಧೂಳಿಪಟ ಮಾಡುತ್ತಿದ್ದರು. ಪ್ರಭುಪಾದರು ಹೇಳುತ್ತಿದ್ದರು, ವಿಜ್ಞಾನಿಗಳಿಗೆ ನಾನು ಹೇಳುವುದಿಷ್ಟೇ, ರಾಸಾಯನಿಕ ವಸ್ತುಗಳಿಂದ ಜೀವ ಉತ್ಪತ್ತಿಯಾಗಿದೆ ಎನ್ನುವುದಾದರೆ ಮತ್ತು ನಿಮ್ಮ ವಿಜ್ಞಾನವು ಅಷ್ಟೊಂದು ಮುಂದುವರೆದಿದ್ದರೆ ನಿಮ್ಮ ಪ್ರಯೋಗಶಾಲೆಯಲ್ಲಿ ಜೀವ ರಾಸಾಯನಶಾಸ್ತ್ರದ ಸಹಾಯದಿಂದ ನೀವು ಜೀವವನ್ನು ಏಕೆ ಸೃಷ್ಟಿಸಬಾರದು? ಇಂತಹ ಒಂದು ಬೆಳಗಿನ ಹವಾ ಸೇವನೆಯ ಸಮಯದಲ್ಲೇ ಹಳೆ ಶಿಷ್ಯರು ರಾಮೇಶ್ವರರನ್ನು ಪ್ರಭುಪಾದರಿಗೆ ಪರಿಚಯ ಮಾಡಿಕೊಟ್ಟರು. ಆ ಶಿಷ್ಯರ ಕೋರಿಕೆಯ ಮೇರೆಗೆ ರಾಮೇಶ್ವರರು ಪುಸ್ತಕ ವಿತರಣೆಯ ಬಗ್ಗೆ ಪ್ರಭುಪಾದರಿಗೆ ವಿವರಿಸತೊಡಗಿದರು. ಕೆಲವು ಸಾರಿ ವಿತರಕರು ನಿರಾಕಾರವಾದಿಗಳನ್ನು ಸಂಧಿಸಿ ಭಗವದ್ಗೀತಾ ಯಥಾರೂಪದ ಪ್ರತಿಯನ್ನು ಕೊಳ್ಳುವುದಕ್ಕೆ ಒಪ್ಪಿಸಬೇಕಾಗುತ್ತದೆ ಎಂಬುದನ್ನು ವಿವರಿಸಿದರು. ಶ್ರೀಲ ಪ್ರಭುಪಾದರು ಸ್ವಲ್ಪ ನಿಂತು ರಾಮೇಶ್ವರರನ್ನು ಗಂಭೀರವಾಗಿ ನೋಡುತ್ತಾ ಕೇಳಿದರು, ನೀನು ಅವರಿಗೆ ಏನು ಹೇಳುತ್ತೀಯಾ? ರಾಮೇಶ್ವರರು ಪುಸ್ತಕವನ್ನು ಮಾರುವಾಗ ತಾವು ಬಳಸುವ ಕೆಲವು ವಿಧಾನಗಳನ್ನು ತಿಳಿಸಿದರು. ಕೆಲವು ಕ್ಷಣಗಳ ನಂತರ ಪ್ರಭುಪಾದರು, ನಮ್ಮ ಶಿಷ್ಯರು ನಿಮ್ಮ ಪುಸ್ತಕಗಳನ್ನು ಓದುವುದು ಕೂಡ ಅಗತ್ಯ ಎಂದರು. ಮುಂಜಾನೆ ಪ್ರಭುಪಾದರು ಹವಾ ಸೇವನೆಗೆ ಹೊರಟಾಗ ತ್ರಿಪುರಾರಿ ಅವರ ಜೊತೆಯಲ್ಲಿದ್ದರು. ಸಮುದ್ರ ತೀರದಲ್ಲಿ ಅವರು ನಡೆದಾಡುವಾಗ ಪ್ರಭುಪಾದರು ಏನೂ ಹೇಳಲಿಲ್ಲ. ಕೇವಲ ಅವರು ಕಾರಿನತ್ತ ಹಿಂತಿರುಗಿ ಬರುವಾಗ ಯಾರೋ ಶಿಷ್ಯರು ಹೇಳಿದರು, ಪ್ರಭುಪಾದರೆ
ತ್ರಿಪುರಾರಿ ಇಲ್ಲಿ ಇದ್ದಾರೆ. ಪ್ರಭುಪಾದರು ತಿರುಗಿ ನೋಡಿ ಮುಗುಳ್ನಕ್ಕರು. ಆಹಾ, ಪುಸ್ತಕ ವಿತರಣೆಯ ಕೆಲಸ ಹೇಗೆ ಸಾಗುತ್ತಿದೆ? ತಮ್ಮ ಗುರುವಿನ ಜೊತೆಯಲ್ಲಿ ಮಾತನಾಡುವ ಮೊಟ್ಟ ಮೊದಲ ಅವಕಾಶ ಆಗ ತ್ರಿಪುರಾರಿಗೆ ಸಿಕ್ಕಿತು. ಅನೇಕ ವಿಷಯಗಳನ್ನು ಒಮ್ಮೆಗೆ ಹೇಳಬೇಕೆಂದು ಅವರಿಗೆ ಕಾತರ, ಹಾದಿರತೆ ಮತ್ತು ಉತ್ಸಾಹದೊಂದಿಗೆ ಅವರು ಒಮ್ಮೊಮ್ಮೆ ತಾವು ಕಂಡುಕೊಂಡದ್ದನ್ನು ಹೇಳತೊಡಗಿದರು. ಪ್ರಭುಪಾದರು ನಡುವೆಯೇ ತಡೆದರು. ಮಾನವ ಜನಾಂಗಕ್ಕೆ ಸಲ್ಲಿಸಬಹುದಾದ ಶ್ರೇಷ್ಠ ಸೇವೆ ಇದು. ಭಗವದ್ಗೀತೆಯಿಂದ ಉದ್ಧರಿಸುವ ಅವರು ಹೇಳಿದರು, ಈ ಸಂದೇಶವನ್ನು ಬೋಧಿಸುವವನಿಗಿಂತ ಪ್ರಿಯರಾದ ಶಿಷ್ಯರು ನನಗೆ ಬೇರೆ ಇಲ್ಲ. ರಾಮೇಶ್ವರ ಮತ್ತು ತ್ರಿಪುರಾರಿ ಅವರನ್ನು ಬಿಟ್ಟರೆ ಲಾಸ್ ಆಂಜಲೀಸ್ನಲ್ಲಿ ಬೇರೆ ಯಾವ ಮಾತಾಜಿ ಸ್ವಲ್ಪ ಮೇಡೆ ಮಾಡ್ಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು. PS ಜಯಶ್ರೀ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ರಾಮೇಶ್ವರರು ಮತ್ತು ತ್ರಿಪುರಾರಿ ಇವರನ್ನು ಬಿಟ್ಟರೆ ಲಾಸ್ ಏಂಜಲೀಸ್ ನಲ್ಲಿ ಬೇರೆ ಯಾವ ವಿತರಕರು ತಮ್ಮ ಗುರುವನ್ನು ಸಂಧಿಸುವ ವಿಚಾರ ವಿನಿಮಯ ಮಾಡುವ ಅವಕಾಶ ಪಡೆದಿರಲಿಲ್ಲ. ರಾಮೇಶ್ವರ ಮತ್ತು ತ್ರಿಪುರಾರಿ ಪಡೆದ ಅವಕಾಶಗಳು ಕೂಡ ಕೇವಲ ಸ್ವಲ್ಪ ಕಾಲಾವಧಿಯ ಮಾತ್ರ. ಆದರೆ ಪ್ರಭುಪಾದರೊಂದಿಗಿನ ಅವರ ಶಿಷ್ಯರ ಸಂಬಂಧ ಸಾಮೀಪ್ಯವು ಕೇವಲ ದೈಹಿಕ ಸಾಮೀಪ್ಯವನ್ನು ಅವಲಂಬಿಸಿದಂತಲ್ಲ. ತ್ರಿಪುರಾರಿ ನನ್ನ ಮತ್ತು ಶ್ರೀಲಾ ಪ್ರಭುಪಾದರ ಸಂಬಂಧವು ವಿರಹ ಭಾವದಲ್ಲಿ ವಿತರಣಾ ಕ್ಷೇತ್ರದಲ್ಲಿತ್ತು. ಅನೇಕ ಹಿರಿಯ ಶಿಷ್ಯರು ಪ್ರಭುಪಾದರಿಂದಲೇ ನೇರವಾಗಿ ತರಬೇತಿ ಪಡೆದವರು. ನನಗೆ ಅಂತಹ ತರಬೇತಿ ದೊರೆತಿರ್ಲಿಲ್ಲ. ನಾನು ಶ್ರೀಲಾ ಪ್ರಭುಪಾದರಿಂದ ತರಬೇತಿ ಪಡೆದದ್ದು ನನ್ನ ಅಂತರಂಗದಲ್ಲಿಯೇ. ಬಹುಕಾಲ ಪುಸ್ತಕ ವಿತರಣೆ ಅನುಭವವು ಇದೇ ರೀತಿಯದು ಎಂದು ನಾನು ಭಾವಿಸುತ್ತೇನೆ. ಅವರಿಗೆಲ್ಲ ಪ್ರಭುಪಾದರ ಬಗ್ಗೆ ತೀರಾ ಆಪ್ತವಾದ ಭಾವನೆಗಳಿದ್ದವು. ಆದರೆ ಅವರಿಗೆ ಶ್ರೀ ಪ್ರಭುಪಾದರೊಂದಿಗೆ ಸಂಪರ್ಕವೇನೂ ಇರಲಿಲ್ಲ. ಅವರ ಆಪ್ತರಂತೆ ಮತ್ತು ಪ್ರಭುಪಾದರ ತೀರಾ ಹತ್ತಿರದಿಂದ ಅರ್ಥ ಮಾಡಿಕೊಂಡಿದ್ದೇವೆ ಎಂಬ ಭಾವನೆ ಅವರಿಗೆ ಉಂಟಾಗಲು ಕಾರಣ ಅವರು ಸಲ್ಲಿಸುತ್ತ ಸೇವೆ. ಏಕೆಂದರೆ ಪುಸ್ತಕ ವಿತರಣೆಯ ಈ ಸೇವಾ ಕಾರ್ಯವನ್ನು ಪ್ರಭುಪಾದರು ತಮ್ಮ ಬದುಕು ಮತ್ತು ಆತ್ಮ ಎಂದು ಹೇಳುತ್ತಿದ್ದರು. ಗುಲಾಬಿ, ಮಲ್ಲಿಗೆ ಹಾಗೂ ಅನೇಕ ಅಮೆರಿಕ ದೇಶದ ಪುಷ್ಪಗಳು ಮತ್ತು ಬಾಳೆಯ ಮರಗಳಿದ್ದ ತಮ್ಮ ತೋಟದಲ್ಲಿ ಕುಳಿತುಕೊಳ್ಳುವುದೆಂದರೆ ಪ್ರಭುಪಾದರಿಗೆ ತುಂಬಾ ಇಷ್ಟ. ಚಿಲುಮೆಯ ನಾದ ಅವರಿಗೆ ತುಂಬಾ ಪ್ರಿಯವಾಗಿತ್ತು. ಸಣ್ಣ ಆವಾರ, ಹುಲ್ಲಿನ ಹಾಸು, ಹೂವುಗಳು, ಪೊದೆಗಳು, ಶ್ರೀಲಾ ಪ್ರಭುಪಾದರು ಕುಳಿತುಕೊಳ್ಳುತ್ತಿದ್ದ ಆಸನ ಇವುಗಳು ಎತ್ತರವಾದ ಸಿಂಡರ್ ಬ್ಲಾಕ್ ಗೋಡೆಗಳಿಂದ ಆವರಿಸಲ್ಪಟ್ಟಿದ್ದವು. ಪ್ರಭುಪಾದರ ಸಂದರ್ಶನಕ್ಕಾಗಿ ವಿಶೇಷ ಅತಿಥಿಗಳು ಬಂದಾಗ ಶಿಷ್ಯರು ಅತಿಥಿಗಳಿಗಾಗಿ ಕುರ್ಚಿಗಳನ್ನು ತರುತ್ತಿದ್ದರು. ಆದರೆ ಪ್ರಭುಪಾದರ ಶಿಷ್ಯರು ಮಾತ್ರ ಹುಲ್ಲು ಹಾಸಿನ ಮೇಲೆ ಹಾಕಿದ ತೆಳ್ಳನೆಯ ಚಾಪೆಗಳ ಮೇಲೆ ಕುಳಿತು ಎತ್ತರದ ಮತ್ತು ತಮ್ಮ ಆಸನದಲ್ಲಿ ಮಡಿಸುತ್ತಿದ್ದ ಶ್ರೀಲಾ ಪ್ರಭುಪಾದರು ಮುಖವೆತ್ತಿ ನೋಡುತ್ತಿದ್ದರು. ಸಂಜೆಯ ಆ ಹೊತ್ತಿನಲ್ಲಿ ಆ ಸ್ಥಳವು ಹೆಚ್ಚು ನಿಶಬ್ದವೂ ಶಾಂತಿಪೂರ್ಣವೂ ಆಗಿರುತ್ತಿತ್ತು. ಹಾಗಾಗಿ ಪ್ರಭುಪಾದರು ಕುಳಿತಲ್ಲಿಯೇ ದೇವಾಲಯದಲ್ಲಿ ನಡೆಯುತ್ತಿದ್ದ ಕೀರ್ತನವನ್ನು ವೆನಿಸ್ ಬೋಲ್ ವಾರ್ಡ್ ರಸ್ತೆಯಲ್ಲಿ ಸಾಗುವ ಕಾರುಗಳ ಧ್ವನಿಯನ್ನು ಕೇಳಬಹುದಾಗಿತ್ತು. ಹತ್ತಿರದಲ್ಲಿದ್ದಾಗ ಕರಾಟೆ ಶಾಲೆಯಿಂದ ಜನರು ಕೂಗುಗಳು ಕೇಳಿಬರುತ್ತಿದ್ದವು. ಆ ಗಲಾಟೆಯನ್ನು ಸಹಿಸುವುದು ಪ್ರಭುಪಾದರಿಗೆ ಅಭ್ಯಾಸವಾಗಿ ಹೋಗಿತ್ತು. ದೇವೋತ್ತಮ ಪರಮಪುರುಷನಾದ ಕೃಷ್ಣ ಎಂಬ ಗ್ರಂಥದಿಂದ ಯಾರಾದರೂ ಓದುತ್ತಿದ್ದರೆ ಪ್ರಭುಪಾದರು ಒಂದು ಗಂಟೆ ಅಥವಾ ಅದಕ್ಕೂ ಹೆಚ್ಚು ಕಾಲ ಹೊತ್ತು ಕೇಳುತ್ತಾ ಕುಳಿತಿರುತ್ತಿದ್ದರು. ಆ ದಿವ್ಯ ಅನುಭವವನ್ನು ಅನುಭವಿಸುತ್ತಿದ್ದ ಪ್ರಭುಪಾದರ ಸುತ್ತಲೂ ಹುಲ್ಲು ಹಾಸಿನ ಮೇಲೆ ಅವರ ಶಿಷ್ಯರು ಕುಳಿತುತ್ತಿದ್ದರು. ಕೃಷ್ಣ ಲೀಲೆಯನ್ನು ಕೇಳುತ್ತಿದ್ದ
ಕೇಳುತ್ತಾ ಕೇಳುತ್ತಾ ಸಂಪೂರ್ಣವಾಗಿ ತೃಪ್ತಿಗೊಂಡು ನೇರವಾಗಿ ಎತ್ತಿದ ತಲೆಯೊಂದಿಗೆ ಧ್ಯಾನಮಗ್ನ ಭಂಗಿಯಲ್ಲಿ ಪ್ರಭುಪಾದರು ಕುಳಿತಿರುತ್ತಿದ್ದರು. ಅದು ಕೇವಲ ಒಂದು ಲೋಕಾಭಿರಾಮವಾದ ಗೋಷ್ಠಿಯಾಗಿರುತ್ತಿದ್ದವು. ಪ್ರಭುಪಾದರ ಉಪಸ್ಥಿತಿಯು ಆ ಸಂದರ್ಭವನ್ನು ಅತ್ಯಂತ ವಿಶಿಷ್ಟ ಮತ್ತು ಮುಖ್ಯವಾದ ಸಂದರ್ಭವನ್ನಾಗಿ ಮಾಡುತ್ತಿತ್ತು. ಮಧ್ಯೆ ವಿವರಣೆ ನೀಡಲು ಅವರು ವಾಚಕನನ್ನು ತಡೆಯುತ್ತಿದ್ದರು. ಕತ್ತಲು ನಿಧಾನವಾಗಿ ಆವರಿಸುತ್ತಿತ್ತು. ಪ್ರಭುಪಾದರ ವಾಚನ ಕಾರ್ಯಕ್ರಮವನ್ನು ಕೊನೆಗೊಳಿಸಿ ತೋಟದಿಂದ ನಿರ್ಗಮಿಸುತ್ತಿದ್ದರು. ಕಲ್ಲು ಹೊಂದಿಸಿದ ರಸ್ತೆಯಲ್ಲಿ ಉದ್ದಕ್ಕೂ ನಡೆಯುತ್ತಾ ಮುಖ್ಯ ದೇವಾಲಯವನ್ನು ದಾಟಿ 2ನೇ ಅಂತಸ್ತಿನಲ್ಲಿದ್ದ ತಮ್ಮ ಕೋಣೆಗೆ ಮೆಟ್ಟಲು ಹತ್ತಿ ಹೋಗುತ್ತಿದ್ದರು. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ರಕ್ತ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ನೆಟ್ವರ್ಕ್ ಇಲ್ಲ. ಓಕೆ, ರೋಹಿಣಿ ಎಸ್ ಭಟ್ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀಲ ಪ್ರಭುಪಾದರಿಗೆ ತಮ್ಮ ಲಾಸ್ ಏಂಜಲ್ಸಿನ ತೋಟ ಎಷ್ಟು ಪ್ರಿಯವಾಗಿತ್ತೆಂದರೆ ಮಾಯಾಪುರದ ಕೇಂದ್ರದಲ್ಲಿ ಅಂತಹುದೇ ಒಂದು ತೋಟವನ್ನು ನಿರ್ಮಿಸಲು ಅವರು ನಿರ್ಧರಿಸಿದರು. ಮಾಯಾಪುರದ ಭವನಕ್ಕೆ ಸಂಬಂಧಿಸಿದಂತೆ ನನ್ನ ಸಲಹೆ ಇಷ್ಟೇ: ನೀವು ಅಲ್ಲಿ ಒಂದು ಛಾವಣಿ ತೋಟವನ್ನು ನಿರ್ಮಿಸಿ, ಭವನದ ಛಾವಣಿಯ ಮೇಲೆ 6 ಅಂಗುಳದಷ್ಟು ದಪ್ಪ ಮಣ್ಣನ್ನು ಹರಡಿ, ಎಲ್ಲೆಲ್ಲೋ ತುಳಸಿ ಗಿಡಗಳನ್ನು, ಚೆಲುವಾದ ಬಳ್ಳಿ ಉದರಗಳನ್ನು ಬೆಳೆಸಿ. ನನಗೆ ಕೈತೋಟವೆಂದರೆ ಬಹಳ ಇಷ್ಟ. ಇಲ್ಲಿ ಲಾಸ್ ಏಂಜಲ್ಸ್ ನನಗಾಗಿ ಒಂದು ಸುಂದರವಾದ ತೋಟವನ್ನು ಮಾಡಿದ್ದಾರೆ. ಪ್ರತಿ ಸಂಜೆಯೂ ನಾನು ಅಲ್ಲಿಗೆ ಹೋಗಿ ಕುಳಿತುಕೊಳ್ಳುತ್ತೇನೆ. ಅದೇ ರೀತಿ ನೀವು ಕೂಡ ಮಾಯಾಪುರದ ಸೊಗಸಾದ ಒಂದು ತೋಟವನ್ನು ನಿರ್ಮಿಸಿ. ಮತ್ತೆ ಸ್ವಲ್ಪ ಮೇಲ್ ಮಾಡ್ತೀನಿ. ಸಾಮಾನ್ಯವಾಗಿ ರಾತ್ರಿ ಹೊತ್ತು 10 ಗಂಟೆಯ ವೇಳೆಗೆ ಶ್ರೀಲ ಪ್ರಭುಪಾದರು ತಮ್ಮ ಮಲಗುವ ಕೋಣೆಗೆ ಹೋಗಿ ಮಲಗಿಕೊಳ್ಳುತ್ತಿದ್ದರು. ಅವರ ಸೇವಕ ಶ್ರುತಕೀರ್ತಿಯು ಅವರ ಕಾಳುಗಳನ್ನು ಹೊತ್ತುತ್ತಿದ್ದನು. ಪ್ರಭುಪಾದರಾಗಿ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಿದ್ದರು. ಇಷ್ಟರ ಮಧ್ಯೆ ರಾಮೇಶ್ವರ ಮಹಡಿಯ ಮೆಟ್ಟಲ ಮೇಲೆ ಬಳಿ ನಿಂತು ಪ್ರಭುಪಾದರಿಂದ ಯಾವುದಾದರೂ ಸಂದೇಶವನ್ನು ಕಾರ್ಯದರ್ಶಿಯೋ ಅಥವಾ ಸೇವಕನು ತರಬಹುದು ಎಂಬ ನಿರೀಕ್ಷೆಯಲ್ಲಿ ಕಾಯುತ್ತಾ ಇರುತ್ತಿದ್ದರು. ರಾಮೇಶ್ವರ ಶ್ರೀಲ ಪ್ರಭುಪಾದರ ಕೋಣೆಯೊಳಗೆ ಹೋಗುವುದೆಂದರೆ ನನಗೆ ತುಂಬಾ ಅಂಜಿಕೆಯಾಗುತ್ತಿತ್ತು. ಆದ್ದರಿಂದ ನಾನು ಮಹಡಿಯ ಮೆಟ್ಟಲ ಮೇಲೆ ಬಳಿ ಪ್ರಭುಪಾದರಿಂದ ಬರಬಹುದಾದ ಒಂದೇ ಒಂದು ಪದಕ್ಕಾಗಿ ಕಾಯುತ್ತಾ ನಿಲ್ಲುತ್ತಿದ್ದೆನು. ಕೆಲವೊಮ್ಮೆ ಶ್ರೀಲ ಪ್ರಭುಪಾದರು ಏನಾದರೂ ಹೇಳುತ್ತಿದ್ದರು. ಕೆಳಗಿರುತ್ತಿದ್ದ ನನಗೆ ಆ ಸಂದೇಶವನ್ನು ಯಾರಾದರೂ ತಲುಪಿಸುತ್ತಿದ್ದರು. ಪ್ರತಿ ಬೆಳಿಗ್ಗೆಯೂ ಸಂಕೀರ್ತನದ ಭಕ್ತರು ಸುತ್ತುಕೊಂಡು ನನ್ನನ್ನು ಪ್ರಶ್ನಿಸುತ್ತಿದ್ದರು. ಪ್ರಭುಪಾದರು ಏನು ಹೇಳಿದರು? ಅಮೃತದ ಕೆಲವು ಹನಿಗಳಿಗಾಗಿ ಅವರು ಬೇಡುತ್ತಿದ್ದರು. ಅದೊಂದು ಉತ್ಕಟ ಅನುಭವ. ಪ್ರಭುಪಾದರೊಂದಿಗೆ ನಾವೆಲ್ಲ ನೇರವಾದ ಒಂದು ವಿಶೇಷ ಸಂಬಂಧ ಹೊಂದಿರುವಂತೆ ಭಾಸವಾಗುತ್ತಿತ್ತು. ಪ್ರಭುಪಾದರ ಕೋಣೆಯ ಬಾಗಿಲಾಚೆ ನಿಂತು ಕಾಯುತ್ತಿರುವಾಗ ನಾನು ಒಂದು ಬಗೆಯ ಆಧ್ಯಾತ್ಮಿಕ ದಿವ್ಯಾನುಭೂತಿಯಲ್ಲಿ ಇರುತ್ತಿದ್ದೆ. ನಮ್ಮ ಗುರುವಿನ ಪುಸ್ತಕ ವಿತರಣೆಯ ಮೂಲಕ ನಾವು ಹೇಗೆ ಶುದ್ಧವಾದ ಪ್ರೀತಿಯ ಕಾಣಿಕೆ ನೀಡುತ್ತಿದ್ದೇವೆ ಎಂಬುದೇ ಆಗ ನನ್ನ ಚಿಂತನೆ ವಿಷಯವಾಗಿರುತ್ತಿತ್ತು. ಶಿಷ್ಯರು ಪುಸ್ತಕ ವಿತರಣೆಗಾಗಿ ವಿಮಾನ ನಿಲ್ದಾಣಗಳಿಗೆ ಹೋಗತೊಡಗಿದ್ದು ಇದೇ ಮೊದಲು. ಲಾಸ್ ಏಂಜಲ್ಸಿನ ಭಕ್ತರನ್ನು ಬಿಟ್ಟರೆ ಬೇರೆ ಯಾರೂ ಪುಸ್ತಕ ಮಾರಾಟಕ್ಕಾಗಿ ವಿಮಾನ ನಿಲ್ದಾಣಕ್ಕೆ ಹೋಗಿರಲಿಲ್ಲ. ಆದುದರಿಂದ ಇದೊಂದು ದೊಡ್ಡ ವಿಶಿಷ್ಟವಾದ ಘಟನೆಯಾಗಿತ್ತು. ಬೃಹತ್ ಗ್ರಂಥಗಳು ಇಷ್ಟು ಪ್ರಮಾಣದಲ್ಲಿ ನಮ್ಮಂತೆ ಬೇರೆ ಯಾರೂ ಮಾರಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಒಂದು ಸಾರಿ ನನ್ನ ನಿತ್ಯದ ಸಂಕೀರ್ತನ ವರದಿಯನ್ನು ನೋಡುತ್ತಿದ್ದ ಪ್ರಭುಪಾದರು ಕೇಳಿದರಂತೆ, ಯಾರು ಈ ರಾಮೇಶ್ವರ? ಪ್ರತಿದಿನ ಶ್ರೀಲ ಪ್ರಭುಪಾದರು ಆನಂದದ ಉದ್ವೇಗ ಉಂಟು ಮಾಡಿರುವ ಈ ವರದಿಗಳನ್ನು ನೋಡುತ್ತಿದ್ದರು. ವರದಿಗಳಲ್ಲಿ ಅಲ್ಲಲ್ಲಿ ಆಗಷ್ಟೇ ಪ್ರಕಟವಾಗಿದ್ದ ಪ್ರಭುಪಾದರ ಚೈತನ್ಯ ಚರಿತಾಮೃತ, ಆದಿಲೀಲಾ ಪ್ರಕರಣದ ಅಮೃತೋಪಮ ಉದ್ಧರಣೆಗಳನ್ನು ಚಿಮುಕಿಸಲಾಗಿರುತ್ತಿತ್ತು. ಈ ಶಿಷ್ಯರು ಆನಂದದ ಉತ್ಕರ್ಷದಲ್ಲಿದ್ದಾರೆ ಎಂಬುದು ಅವರಿಗೆ ಗೊತ್ತಾಯಿತು. ಅದಕ್ಕಾಗಿ ಅವರು ಕೇಳಿದ್ದು, ಇವರು ಯಾರು ಎಂದು. ನಾವು ಸಂಕೀರ್ತನವನ್ನು ಪ್ರೀತಿಸುತ್ತಿದ್ದೇವೆ ಎಂಬುದು ಅವರಿಗೆ ತಿಳಿಯುವಂತಿತ್ತು. ಅದೊಂದು ಆರೋಪಿತ ಹೊರೆಯಾಗಿರಲಿಲ್ಲ ಅಥವಾ ಹೆಣಗಾಟವಾಗಿರಲಿಲ್ಲ. ಅಲ್ಲಿ ಯಾವುದೇ ಹೆಣಗಾಟವಿಲ್ಲವೆಂಬುದು ಅವರಿಗೆ ತಿಳಿಯುವಂತಿತ್ತು. ಅದೊಂದು ಆಟವಾಗಿತ್ತು, ಆನಂದವಾಗಿತ್ತು, ದಿವ್ಯಾನುಭವವಾಗಿತ್ತು ಮತ್ತು ಪ್ರಭುಪಾದರ ಇದೇ ಸಿದ್ಧಾಂತವೇ ಅಲ್ಲಿ ಅಭಿವ್ಯಕ್ತವಾಗಿತ್ತು. ಚೈತನ್ಯ ಚರಿತಾಮೃತದ ತಾತ್ವಿಕತೆಗೆ ನಾವು ಸಹ ಸ್ಪಂದಿಗಳಾಗಿದ್ದೆವು.
ಚೈತನ್ಯ ಮಹಾಪ್ರಭುಗಳು ಅವತರಿಸಿ ಅವರ ಅಂತರಂಗ ಸಹವರ್ತಿಗಳೊಂದಿಗೆ ಭಗವತ್ ಪ್ರೇಮವನ್ನು ಪ್ರಸಾರಗೊಳಿಸುವುದೇ ತಮ್ಮ ಉದ್ದೇಶ ಮಾಡಿಕೊಂಡಿದ್ದರು. ಭಗವತ್ ಪ್ರೇಮವನ್ನು ಹಂಚುವಲ್ಲಿ ಯಾರು ಅರ್ಹರು, ಯಾರು ಅರ್ಹರಲ್ಲ ಎಂಬ ತಾರತಮ್ಯ ಪ್ರಜ್ಞೆಯನ್ನು ಅವರು ಹೊಂದಿರಲಿಲ್ಲ. ದಿನಪತ್ರದಲ್ಲಿ ಇವೇ ಮಾತುಗಳನ್ನು ನಾವು ಪ್ರಕಟಿಸಿದ್ದೆವು. ಪ್ರಭುಪಾದರು ಅದನ್ನು ಇಷ್ಟಪಟ್ಟರು. ಶ್ರುತಕೀರ್ತಿ ಅವರ ದೃಷ್ಟಿಯಿಂದ ಶ್ರೀಲ ಪ್ರಭುಪಾದರ ಸಾಯಂಕಾಲದ ವಿಶ್ರಾಂತಿ ಸಮಯವು ಅತ್ಯಂತ ವಿಶೇಷವಾದುದು. ಯಾಕೆಂದರೆ ಇಡೀ ದಿನದ ಆಡಳಿತ ನಿರ್ವಹಣೆಯ ಒತ್ತಡದಿಂದ ಪ್ರಭುಪಾದರು ಆಗ ಮುಕ್ತರಾಗಿರುತ್ತಿದ್ದರು. ಶ್ರುತಕೀರ್ತಿ ತೋಟದಿಂದ ರಾತ್ರಿ ಅರಳುವ ಅನೇಕ ಮಲ್ಲಿಗೆ ಹೂವುಗಳನ್ನು ತರುತ್ತಿದ್ದರು. ಶಿಷ್ಯರು ಸೇವೆ ಮಾಡುತ್ತಿದ್ದಾಗ ಪ್ರಭುಪಾದರು ಆ ಸುಗಂಧಿತ ಪುಷ್ಪಗಳನ್ನು ಆಗಾಗ ಆಘ್ರಾಣಿಸುತ್ತಿದ್ದರು. ಕೃಷ್ಣ ಗ್ರಂಥದ ವಾಚನದ ಸಮಯಕ್ಕಿಂತ ಈಗ ಅವರು ಇನ್ನೂ ಹೆಚ್ಚು ಶಾಂತ ಸ್ಥಿತಿಯಲ್ಲಿ ನಿರಾಳ ಭಾವದಲ್ಲಿರುತ್ತಿದ್ದರು. ಈ ಸಮಯದಲ್ಲಿ ಮಾಡಲೇಬೇಕಾದ ಯಾವ ವ್ಯವಹಾರವೂ ಇರುತ್ತಿರಲಿಲ್ಲ. ಇಡೀ ದಿನ ಪರಿಶ್ರಮ ಪೂರ್ಣವಾಗಿ ಕೆಲಸ ಮಾಡಿ ಈಗ ಅವರು ಬಿಡುವಿನಲ್ಲಿರುತ್ತಿದ್ದರು. 3 ಗಂಟೆಗಳ ಈ ವಿರಾಮದ ನಂತರ ಮತ್ತೆ ಅವರು ಚಟುವಟಿಕೆಯಲ್ಲಿ ತೊಡಗುತ್ತಿದ್ದರು ಎಂಬುದೇನೋ ನಿಜ. ಆದರೆ ಈಗ ಅವರು ಹಿಂದಕ್ಕೆ ಒರಗಿಕೊಂಡು ಯಾವುದೋ ಚಿಂತನೆಯಿಂದ ಸುತ್ತುವರಿಯಲ್ಪಟ್ಟು ಅಥವಾ ಮೃದುವಾಗಿ ನಾಮೋಚ್ಚಾರ ಮಾಡುತ್ತಾ ಶಾಂತವಾಗಿ ಕಾಲ ಕಳೆಯುತ್ತಿದ್ದರು. ಕೆಲವು ಸಂಜೆ ಶ್ರೀಲ ಪ್ರಭುಪಾದರು ತಮ್ಮ ವಿಶ್ರಾಂತಿಯ ಕಾರ್ಯಕ್ರಮವನ್ನು ಸ್ವಲ್ಪ ಕಾಲ ಮುಂದೂಡಿ ತಮ್ಮ ಮಲಗುವ ಕೋಣೆಯಲ್ಲಿ ನಿಧಾನವಾಗಿ ಇತ್ತಿಂದತ್ತ ಓಡಾಡುತ್ತಿದ್ದರು. ಹಾಗೆ ಓಡಾಡುವಾಗ ಮಾಲೆಯಲ್ಲಿ ಜಪ ಮಾಡುತ್ತಿದ್ದರು ಅಥವಾ ತಮ್ಮ ಹಾಸಿಗೆಯ ಮೇಲೆ ಕುಳಿತು ಜಪ ಮಾಡುತ್ತಿದ್ದರು. ಆದರೆ ಬಹಳಷ್ಟು ರಾತ್ರಿ ಅವರು ಅಂಗಾತ ಮಲಗಿದಾಗ ಶ್ರುತಕೀರ್ತಿ ಅವರ ಕಾಲುಗಳನ್ನು ಒತ್ತುತ್ತಿದ್ದರು. ಆಗ ಪ್ರಭುಪಾದರು ತಮ್ಮ ಸೇವಕನೊಂದಿಗೆ ಏನಾದರೂ ಮಾತನಾಡಿದರು ಎಂದರೆ ಅದು ಇಸ್ಕಾನ್ನ ಆಡಳಿತದ ವ್ಯವಸ್ಥೆಯನ್ನು ಹೊರತುಪಡಿಸಿ ಮಾತ್ರ. ಕೆಲವು ಸಾರಿ ಅವರು ಗೋಡೆಯ ಮೇಲಿದ್ದ ಚಿತ್ರವನ್ನು ನೋಡುತ್ತಾರೆ. ಕೃಷ್ಣ ಎಂತಹ ಚೆಲುವ, ಹೇಗೆ ತಾನೇ ಇವನಿಂದ ಮೋಹಿತರಾಗುವುದಿಲ್ಲ. ಕೆಲವು ವೇಳೆ ಪ್ರಭುಪಾದರು ತಮ್ಮ ಬಾಲ್ಯದ ಅನುಭವಗಳನ್ನು ಕುರಿತು ಹೇಳುತ್ತಾರೆ ಅಥವಾ ಲೋಕಾಭಿರಾಮವಾಗಿ ಏನಾದರೂ ಮಾತಾಡುತ್ತಾರೆ. ಆದರೆ ಇಂತಹ ನಿರಾಳ ಸಮಯದಲ್ಲಿ ಕೂಡ ಸಂಕೀರ್ತನ ಕಾರ್ಯಕ್ರಮದ ಪರಿಣಾಮಗಳನ್ನು ಕೇಳುವುದೆಂದರೆ ಅವರಿಗೆ ಇಷ್ಟ. ಆದುದರಿಂದಲೇ ಅವರು ಆಗಾಗ ಆ ಹೊತ್ತಿನಲ್ಲೂ ರಾಮೇಶ್ವರರ ದೈನಿಕ ವರದಿಯನ್ನು ಓದುತ್ತಾರೆ ಅಥವಾ ಕೆಲವು ಬಾರಿ ಕೃಷ್ಣ ಪ್ರಜ್ಞೆಯ ಬಗ್ಗೆ ಸುಮ್ಮನೆ ಏನಾದರೂ ಮಾತನಾಡುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ಲಿ ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ. ನಾನು ಓದ್ಲ ಮಾತಾಜಿ? ಪಾರ್ವತಮ್ಮ ಓದಿ ಓದಿ. ಒಂದು ರಾತ್ರಿ ರಾಮೇಶ್ವರರ ಅಲ್ಲಿಂದಲ್ವಾ ಮಾತಾಜಿ? ಹೌದೌದು. ರಾಮೇಶ್ವರರ ಆನಂದದ ಉದ್ರೇಕ ನೀಡುವ ದೈನಿಕ ಸಂಕೀರ್ತನ ವರದಿಯನ್ನು ಓದಿದ ಮೇಲೆ ಪ್ರಭುಪಾದರಿಗೆ ಮನಸ್ಸು ತುಂಬಿ ಬಂದು ವರದಿಯ ಹಿಂದೆಯೇ ಒಂದು ಸಂದೇಶವನ್ನು ಬರೆದರು. ದಿನಾಂಕ ಏಪ್ರಿಲ್ 20, 1973. ನನ್ನ ಪ್ರೀತಿಯ ಹುಡುಗ ಹುಡುಗಿಯರೇ, ಭಗವಾನ್ ಕೃಷ್ಣನ ಪಾದ ಕಮಲಗಳ ವೈಭವಗಳನ್ನು ಪ್ರಸಾರ ಮಾಡಲು ನೀವು ತುಂಬಾ ಕಷ್ಟಪಡುತ್ತಿದ್ದೀರಿ. ಇದರಿಂದಾಗಿ ನನ್ನ ಗುರು ಮಹಾರಾಜರು ನಿಮ್ಮ ಬಗ್ಗೆ ತುಂಬಾ ಸುಪ್ರೀತರಾಗಿದ್ದಾರೆ. ನಿಜಕ್ಕೂ ನನ್ನ ಗುರು ಮಹಾರಾಜರು ನನಗೆ ನೀಡುವುದಕ್ಕಿಂತ 1000 ಪಟ್ಟು ಹೆಚ್ಚು ಆಶೀರ್ವಾದಗಳನ್ನು ನಿಮಗೆ ನೀಡುತ್ತಾರೆ. ಅದೇ ನನ್ನ ತೃಪ್ತಿ. ಸೇರಿರುವ ಎಲ್ಲ ಭಕ್ತರಿಗೂ ಸರ್ವ ಶುಭವಾಗಲಿ. ಎಸಿ ಭಕ್ತಿ ವೇದಾಂತ ಸ್ವಾಮಿ. ವಿಶೇಷ ಸೂಚನೆ: ಪ್ರತಿಯೊಬ್ಬರು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಸಂಕೀರ್ತನ ತಂಡದೊಂದಿಗೆ ಹೋಗತಕ್ಕದ್ದು. ಮಹಡಿಯ ಮೆಟ್ಟಿಲ ಬುಡದಲ್ಲಿ ಕಾಯುತ್ತಾ ನಿಂತಿರುತ್ತಿದ್ದ ರಾಮೇಶ್ವರರಿಗೆ ಶ್ರೀಲ ಪ್ರಭುಪಾದರ ಒಂದು ಒಳ್ಳೆಯ ಮಾತು ಕೂಡ ನಾಚಿಕೆ ತರಿಸಬಹುದಾಗಿತ್ತು. ಹಾಗಿರುವಾಗ ಯಾವಾಗ ಪ್ರಭುಪಾದರ ಬೆಲೆ ಬಾಳುವ ರತ್ನದಂತಹ ಈ ಕೈ ಬರಹದ ಒಕ್ಕಣೆ ಸಿಕ್ಕಿತೋ ಆಗ ತನ್ನ ಬಗ್ಗೆ ಒಳ್ಳೆಯ ಅದೃಷ್ಟದ ಬಗ್ಗೆ ಯಾರಾದರೂ ಏನೂ ಎದ್ದಿರಬಹುದಾದ ಶಿಷ್ಯರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳಲು ಅವರು ಓಡಿಯೇ ಹೋದರು. ತ್ರಿಪುರಾರಿ ಸಾಮಾನ್ಯವಾಗಿ ಪ್ರತಿ ಮುಂಜಾನೆ ಮಂಗಳಾರತಿ ಆದ ಮೇಲೆ ಸಣ್ಣ ಗುಂಪೊಂದು ದೇವಾಲಯದ ಬಾಗಿಲ ಬಳಿ ಸೇರುತ್ತಿತ್ತು. ಯಾಕೆಂದರೆ ಮುಂಜಾನೆ ಜಪ ಮಾಡುವಾಗ ದೇವಾಲಯದೊಳಗೆ ಯಾರೂ ಮಾತನಾಡುವಂತಿರಲಿಲ್ಲ. ರಾಮೇಶ್ವರ ಬಾಗಿಲ ಬಳಿ ನಿಂತು ಕೆಲವರು ಶಿಷ್ಯರು ಅಲ್ಲಿಗೆ ಬರುವುದನ್ನು ನಿರೀಕ್ಷಿಸುತ್ತಿದ್ದರು. ಶಿಷ್ಯರು ಅಲ್ಲಿ ಸೇರಿದಾಗ ಪ್ರಭುಪಾದರ ಒಕ್ಕಣೆಯನ್ನು ನಮಗೆ ಅವರು ತೋರಿಸಿದರು. ಜಪದ ಕಾಲದಲ್ಲಿ ನಾವು ಮಾತಾಡುತ್ತಿರುವುದು ಕೆಲವು ಭಕ್ತರಿಗೆ ಕಸಿವಿಸಿಯುಂಟು ಮಾಡುತ್ತಿತ್ತು. ಅವರ ಏಕಾಗ್ರತೆಗೆ ನಾವು ಭಂಗ ತರುತ್ತಿದ್ದೇವೆಂದೂ ನಮ್ಮ ಸೇವೆಯಲ್ಲಾಗಲಿ ಜಪದಲ್ಲಾಗಲಿ
ನಾವು ಪೂರ್ಣವಾಗಿ ತನ್ಮಯರಾಗಿಲ್ಲವೆಂದು ಅವರಿಗೆ ಅನ್ನಿಸಿರಬೇಕು. ಆದರೆ ವಾಸ್ತವವಾಗಿ ಸಂಕೀರ್ತನದ ಬಗ್ಗೆ ಯೋಚಿಸುವುದರಲ್ಲಿ ನಾವು ತೀವ್ರವಾಗಿ ಮುಳುಗಿ ಹೋಗಿದ್ದೆವು. ಮತ್ತೆ ನಾವು ಜಪಕ್ಕೆ ಹಿಂದಿರುಗಿದಾಗ ಪ್ರಭುಪಾದರಿಗೆ ಸಂತೋಷವಾಗುವಂತೆ ಹೇಗೆ ಸಂಕೀರ್ತನ ಕಾರ್ಯಕ್ರಮ ನಡೆಸುವುದು ಎಂಬ ಆಶಯದಿಂದಲೇ ನಾವು ಜಪದಲ್ಲಿ ತೊಡಗುತ್ತಿದ್ದೆವು. ಬಹಳ ಬೇಗ ಪ್ರತಿಯೊಬ್ಬರು ಆದಷ್ಟು ಬೇಗ ಸಂಕೀರ್ತನ ತಂಡದೊಂದಿಗೆ ಹೋಗಬೇಕು ಎಂಬ ಪ್ರಭುಪಾದರ ಮಾತುಗಳು ಬೇರೆ ದೇವಾಲಯಗಳಿಗೂ ತಲುಪಿದವು. ಶ್ರೀಲ ಪ್ರಭುಪಾದರು ಬಹಳ ಬೇಗ ಲಾಸ್ ಏಂಜಲೀಸ್ ಅನ್ನು ಬಿಟ್ಟು ಭಾರತಕ್ಕೆ ಹಿಂದಿರುಗಿದರೂ ಕೂಡ ಅವರ ಸಂದೇಶ ಹಿಂದೆಯೇ ಉಳಿದು ಭಕ್ತರ ನಂಬಿಕೆಯನ್ನು ಮತ್ತಷ್ಟು ದೃಢಗೊಳಿಸಿತು. 1970 ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 6 o'clock ಆದಾಗ ಹೇಳ್ತಿರಲ್ಲ ಮಾತಾಜಿ? ಹೇಳ್ತೇನೆ ನಾನು, ಸ್ಟಾಪ್ ಮಾಡಿ. ಹರೇ ಕೃಷ್ಣ. ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ಈ ಪುಸ್ತಕ ವಿತರಣೆ ಬಗ್ಗೆ ನಾವು ಕೇಳ್ತಾ ಇದೀವಿ. ಮತ್ತೆ ಬೇರೆ ಬೇರೆ ಭಕ್ತರು ಅವರವರ ಅನುಭವಗಳನ್ನ ಇಲ್ಲಿ ಹಂಚ್ಕೋತಾ ಇದ್ದಾರೆ. ನಾವು ಅದರ ಕುರಿತಾಗಿ ಇಲ್ಲಿ ಕೇಳ್ತಾ ಇದೀವಿ. ಸೊ ಎಲ್ಲರಿಗೂ ಸಹ ನಾವು ನೋಡಿದ್ರೆ ಇಲ್ಲಿ ಪ್ರಭುಪಾದರಿಗೆ ಆ ಪುಸ್ತಕ ವಿತರಣೆಯ ಆ ಒಂದು ವರದಿ ಏನಿದೆ, ಸೊ ಅದನ್ನ ಕೊಟ್ಟಾಗ ಪ್ರಭುಪಾದರು ಅದರಿಂದ ಎಷ್ಟು ಸಂತೋಷವನ್ನ ಪಡ್ತಾ ಇದ್ರು ಅನ್ನೋದನ್ನ ನಾವು ನೋಡ್ತಾ ಇದೀವಿ ಅಲ್ವಾ. ಮತ್ತೆ ನಾವು ಕೊನೆಗೆ ನೋಡಿದ್ವಿ ಪ್ರಭುಪಾದರಿಗೆ ಎಷ್ಟು ಖುಷಿಯಾಗಿ ಅವರು ಒಂದು ಒಕ್ಕಣೆಯನ್ನ ಬರೆದ್ರು ಅಂತಂದ್ರೆ ಅಂದ್ರೆ ತನ್ನ ಗುರು ಮಹಾರಾಜ್ ಅಂತಂದ್ರೆ ಪ್ರಭುಪಾದ ಅವರ ಗುರುಗಳು ಭಕ್ತಿ ಸರಸ್ವತಿ ಠಾಕೂರ್ ಅವ್ರಿಗೆ ಪ್ರಭುಪಾದರಿಗೆ ಎಷ್ಟು ಆಶೀರ್ವಾದವನ್ನ ಕೊಡ್ತಾರೋ ಅದಕ್ಕಿಂತ 1000 ಪಟ್ಟು ಆಶೀರ್ವಾದಗಳನ್ನ ಈ ಎಲ್ಲ ಭಕ್ತರಿಗೆ ಕೊಡ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಸಂತೋಷ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ನಾವು ನೋಡೋಣಂತೆ ಒಬ್ಬೊಬ್ಬರ ಭಕ್ತರ ಅನುಭವಗಳನ್ನ ನಾವು ತಿಳ್ಕೊಂತಾ ಹೋಗೋಣಂತೆ. ಇಲ್ಲಿ ಟಾಮ್ ಬಾರ್ಡ್ರಿ ಅನ್ನೋರ್ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಸಾಂತಾ ಕ್ರೂಸ್ ನಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ ತನ್ನ ಪತ್ನಿಯೊಂದಿಗೆ. ಅವರು ಬರ್ಕ್ಲಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಜಯಂತಿಯ ಉತ್ಸವದಲ್ಲಿ ಪಾಲ್ಗೊಂಡಾಗ ಅವರು ನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸ್ತಾರೆ. ಅದಾದ್ಮೇಲೆ ಅವ್ರಿಗೆ ಪ್ರಭುಪಾದರ ಭಗವದ್ಗೀತೆ ಸಿಗುತ್ತೆ, ಅದನ್ನ ಓದ್ತಾರೆ. ಓದಿದ್ಮೇಲೆ ಅವ್ರಿಗೆ ಅನಿಸುತ್ತೆ ನಾನು ಶೀಲ ಪ್ರಭುಪಾದರಿಗೆ ಶಿಷ್ಯರಾಗ್ಬೇಕು ಅಂತ. ಆಮೇಲೆ ಅವರು ಸಹ ನಾಮ ಸಂಕೀರ್ತನೆಯನ್ನ ಪ್ರಾರಂಭ ಮಾಡ್ತಾರೆ. ಅವ್ರಿಗೆ ಏನ್ ಉದ್ದೇಶ ಇತ್ತು ಅಂತಂದ್ರೆ ತನ್ನ ಪತ್ನಿಯನ್ನ ಮತ್ತೆ ಸ್ನೇಹಿತರನ್ನ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರ್ಬೇಕು, ಅವ್ರಿಗೆ ಅದರಲ್ಲಿ ಆಸಕ್ತಿ ಬರೋ ತರ ಮಾಡ್ಬೇಕು ಅನ್ನೋದೇ ಅವ್ರಿಗೆ ಉದ್ದೇಶ ಆಗಿತ್ತು. ಸೊ ಇಲ್ಲಿ ಸಾಂತಾ ಕ್ರೂಸ್ಗೆ ಬ್ರಹ್ಮಚಾರಿಗಳ ಪ್ರವಾಸಿ ತಂಡ ಅಲ್ಲಿ ಒಂದು ಕೇಂದ್ರವನ್ನ ಸ್ಥಾಪಿಸ್ಲಿಕ್ಕೆ ಬಂದಾಗ ಬಾರ್ಡ್ರಿಗೆ ತುಂಬಾ ಸಂತೋಷ ಆಗುತ್ತೆ. ನಾನು ಸಹ ಈ ಹರೇ ಕೃಷ್ಣ ಪಂಥವನ್ನ ಸೇರ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಇಚ್ಛೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಬ್ರಹ್ಮಚಾರಿಗಳಿಗೆ ಸಂದೇಹ ಇರುತ್ತೆ ಇವ್ರನ್ನ ಸೇರಿಸ್ಕೋಬೇಕಾ ಬೇಡ್ವಾ ಅಂತ ಹೇಳ್ಬಿಟ್ಟು. ಆದ್ರೆ ಟಾಮ್ ಬಾರ್ಡ್ರಿ ಏನ್ ಮಾಡ್ತಾನೆ ನೋಡಿ, ಎಷ್ಟು ನಾನು ಸೀರಿಯಸ್ ಅಂತ ಹೇಳ್ಬಿಟ್ಟು ಅವನು ತೋರಿಸ್ಲಿಕ್ಕೆ ಅವನು ಧೋತಿ ಕಟ್ಕೊಂಡು ಆ ವೈಷ್ಣವ ಒಂದು ಅಲಂಕಾರದಲ್ಲಿ ಅವನು ಬರ್ತಾನೆ, ತಲೆ ಬೋಳಿಸ್ಕೊತಾನೆ, ಧೋತಿ ಕಟ್ಕೋತಾನೆ. ಬಂದ್ಬಿಟ್ಟು ಅವನು ನನ್ನನ್ನ ಸೇರಿಸ್ಕೊಳ್ಳಿ, ನಾನನ್ನು ಸಹ ಇದ್ರಲ್ಲಿ ನಾನು ಸೀರಿಯಸ್ ಆಗಿ ನಾನು ತೊಡಗಿಸ್ಕೊತೀನಿ ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ಹೇಳ್ತಾನೆ. ಸೊ ಇವಾಗ ಟಾಮ್ ಬಾರ್ಡ್ರಿ ಅವರ ಒಂದು ಅನುಭವವನ್ನ ನೋಡೋಣಂತೆ. ಮೊದ್ಲು ಅವನು ಕೀರ್ತನಾ ಮಂಡಳಿ ಜೊತೆ ಸಂಕೀರ್ತನಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತಾನೆ. ಆಮೇಲೆ ಅವನಿಗೆ ಅನ್ಸುತ್ತೆ ನಾನು ಪುಸ್ತಕವನ್ನ ಮಾರಾಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನು ಅಂಗಡಿ ಕೇಂದ್ರಕ್ಕೆ ಹೋಗ್ಬಿಟ್ಟು ಸಣ್ಣ ಸಣ್ಣ ಪುಸ್ತಕಗಳನ್ನ ಅವನು ಮಾರ್ತಾ ಇರ್ತಾನೆ. ಸೊ ಒಂದ್ಸತಿ ಅವನು ವಾಪಸ್ಸು ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಒಬ್ಬ ಸಾರ್ವಭೌಮ ಬ್ರಹ್ಮಚಾರಿ ಅಂತ ಇರ್ತಾನೆ. ಅವನು ಟೀಕೆ ಮಾಡ್ತಾನೆ ಟಾಮ್ ಬಾರ್ಡ್ರಿಗೆ, ಎಷ್ಟು ಮಹಾಗ್ರಂಥಗಳನ್ನ ನೀನ್ ಮಾರ್ದೆ ಅಂತ ಕೇಳ್ತಾರೆ. ಆದ್ರೆ ಇಲ್ಲಿ ಟಾಮ್ ಬಾರ್ಡ್ರಿ ಯಾವಾಗ್ಲೂ ಸಹ ಚಿಕ್ಕ ಚಿಕ್ಕ ಪುಸ್ತಕಗಳನ್ನ ಮಾತ್ರ ಅವ್ರು ಮಾರ್ತಾ ಇರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ನಾನು ಯಾವ ದೊಡ್ಡ ಗ್ರಂಥವನ್ನು ಮಾರ್ಲಿಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಎಷ್ಟನ್ನು ನಿಮ್ಮ ಜೊತೆಲಿ ತಂದಿದ್ದೀರಿ ಅಂತ ಹೇಳ್ಬಿಟ್ಟು ಅವರು ಕೇಳಿದ್ರು. ಎಷ್ಟನ್ನು ನಿಮ್ಮ ಜೊತೆಲಿ ತಂದಿದ್ದೀರಿ? ನಾನು ಕೇಳಿದೆ, ಜೊತೆಲಿ ತರಲು ಯಾವ ಪುಸ್ತಕವೂ ನನ್ನ ಬಳಿ ಇರಲಿಲ್ಲ, ಹಾಗಾದ್ರೆ ನೀವು ಮಾಯೆಯ ಆಕ್ರಮಣದಲ್ಲಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಎಲ್ಲಾ ಗ್ರಂಥಗಳನ್ನ ಅವನು ಮಾರ್ಕೊಂಡ್ ಬಂದಿರ್ತಾನೆ, ಅವನ ಹತ್ರ ಯಾವ್ದು ಇರೋದಿಲ್ಲ. ಆದ್ರೆ ಇಲ್ಲಿ ಇವ್ನು ಏನ್ ಟೀಕೆ ಮಾಡ್ತಾನೆ ಅಂತಂದ್ರೆ ನೀವು ಮಾಯೆಗೆ ಒಳಗಾಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆಂದ್ರೆ ನೀವು ಯಾವ ಒಂದು ದೊಡ್ಡ ಪುಸ್ತಕವನ್ನು ನೀವು ತಂದಿಲ್ವಲ್ಲ, ನೀವ್ ತರ್ಲಿಲ್ಲ ಅಂದ್ರೆ ಅದನ್ನ ಹೇಗೆ ಮಾರ್ಲಿಕ್ಕೆ ಸಾಧ್ಯ? ದೊಡ್ಡ ಪುಸ್ತಕಗಳನ್ನ ಮಾರಾಟ ಮಾಡ್ಬೇಕು ಅನ್ನೋದೇ ಪ್ರಭುಪಾದರ ಅಪೇಕ್ಷೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಅವಾಗ ಇವರು ಈ ಮಾತನ್ನ ಕೇಳಿ, ಸಾರ್ವಭೌಮ ಹೇಳಿರೋ ಮಾತನ್ನ ಕೇಳಿ, ಹೌದು ಹಾಗಾದ್ರೆ ನನಗೆ ದೊಡ್ಡ ಪುಸ್ತಕವನ್ನ ಮಾರ್ಬೇಕು ಅಂತ ನನ್ಗೆ ಇಚ್ಛೆ ಬರ್ತಿಲ್ಲ, ನಾನು ಚಿಕ್ಕ ಪುಸ್ತಕಗಳನ್ನೇ ಮಾರ್ಬೇಕು ಅನ್ಕೋತಾ ಇದೀನಿ, ಹಾಗಾದ್ರೆ ನನಗೆ ಮಾಯೆ ಆವರಿಸ್ಬೇಕು ಅಂತ ಹೇಳ್ಬಿಟ್ಟು ಆವರಿಸಿ ಇರ್ಬೇಕು ಅಂತ ಹೇಳ್ಬಿಟ್ಟು ಟಾಮ್ ಬಾರ್ಡ್ರಿನೂ ಅನ್ಕೋತಾನೆ. ಸೊ ಅದಾದ್ಮೇಲೆ ಕೇಳ್ತಾನೆ ಅವನು ಸಾರ್ವಭೌಮ ಬ್ರಹ್ಮಚಾರ್ಯನ ಕೇಳ್ತಾರೆ, ನೀವ್ ಹೇಗೆ ಗ್ರಂಥಗಳನ್ನ ಮಾರ್ತೀರಿ ಅಂತ ಕೇಳ್ತಾರೆ. ಅವಾಗ ಅವರು ಹೇಳ್ತಾರೆ ಹೇಗೆ ಮಾರ್ಬೇಕು ಅನ್ನೋದಕ್ಕೆ ಅವರು ಒಂದು ಏನು ಉಪಾಯವನ್ನ ಹೇಳ್ತಾರೆ. ಸೊ ನೀವು ಪ್ರಭುಪಾತ್ರನ ಪ್ರಾರ್ಥನೆ ಮಾಡಿ, ಆಗ ಪ್ರಭುಪಾತ್ರ ನಿಮ್ಗೆ ಕರುಣೆ ತೋರಿಸ್ತಾರೆ, ಆಗ ನೀವು ಮಾರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅವಾಗ ಇವ್ರಿಗುನು
ಟಾಮ್ ಬಾರ್ಡ್ರಿಗೂ ಸರಿ ಅಂತ ಅನ್ಸುತ್ತೆ. ಅವರು ಮನೆಗೆ ವಾಪಸ್ ಹೋಗ್ಬಿಟ್ಟು ಬ್ರಹ್ಮಚಾರಿ ಹೇಳಿರೋ ತರನೇ ದೊಡ್ಡ ಪುಸ್ತಕಗಳನ್ನ ಮಾರ್ಲಿಕ್ಕೆ ನಾನು ಹೇಗಾದ್ರೂನು ನಾನು ಪ್ರಯತ್ನವನ್ನ ಪಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಪ್ರಭುಪಾದರನ್ನ ಪ್ರಾರ್ಥನೆ ಮಾಡ್ತಾರೆ. ಸೊ ಇಡೀ ಸಂಜೆ ಅವರು ಪ್ರಾರ್ಥನೆ ಮಾಡಿದ್ಮೇಲೆ ಅವ್ರಿಗೆ ಬೆಳಗ್ಗೆ ಎದ್ದಾಗ, ರಾತ್ರಿ ಮಲ್ಕೊಂಡ್ ಬೆಳಗ್ಗೆ ಎದ್ದಾಗ ಅವ್ರಿಗೆ ಹಿಂದಿನ ದಿವಸದ ಘಟನೆಗಳೇ ಮನಸ್ಸಲ್ಲಿರುತ್ತೆ. ಸೊ ಈಗ ಚಿಕ್ಕ ಚಿಕ್ಕ ಪುಸ್ತಕಗಳನ್ನ ಅವ್ರು ಯಾವಾಗ್ಲೂ ತಗೊಂಡು ಮಾರಾಟ ಮಾಡ್ಲಿಕ್ಕೆ ಹೋಗ್ತಾ ಇದ್ರಲ್ಲ, ಈಗ ಅವರು ದೊಡ್ಡದೊಂದು ಪುಸ್ತಕವನ್ನ ಇಟ್ಕೋತಾರೆ. ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಅನ್ನೋ ಒಂದು ಪುಸ್ತಕವನ್ನ ಇಟ್ಕೋತಾರೆ. ಆದ್ರೆ ಅವರು ಪುಸ್ತಕ ಮಾರ್ತಾ ಅವ್ರಿಗೆ ಇವಾಗ ಚಿಕ್ಕ ಪುಸ್ತಕಗಳನ್ನ ಮಾರೋದೇ ಅಭ್ಯಾಸ ಆಗಿರುತ್ತೆ. ಅದಕ್ಕೆ ಚಿಕ್ಕ ಪುಸ್ತಕ ಮಾರ್ತಾ ದೊಡ್ಡ ಪುಸ್ತಕ ಮಾರೋದನ್ನ ಅವ್ರು ಮರ್ತೇ ಬಿಡ್ತಾರೆ. ಆದ್ರೆ ಇಲ್ಲಿ ಒಂದು ಪವಾಡ ನಡೆಯುತ್ತೆ. ಏನು ಅಂತಂದ್ರೆ, ಒಬ್ಬ ಮಹಿಳೆ ತಾನಾಗೇನೆ ಟಾಮ್ ಬಾರ್ಡ್ರಿ ಅವ್ರ ಹತ್ರ ಬಂದ್ಬಿಟ್ಟು, ಇದ್ ಯಾವ್ದಿದು ದೊಡ್ಡ ಪುಸ್ತಕ, ಇದನ್ನ ನಾನು ಕೊಂಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆಗ ಈ ಟಾಮ್ ಬಾರ್ಡ್ರಿಗೆ ಪ್ರಭುಪಾದರ ನೆನಪಾಗುತ್ತೆ. ಹಿಂದಿನ ಸಂಜೆ ಅವರು ಪ್ರಾರ್ಥನೆನ ಮಾಡಿದ್ರಲ್ಲ, ಹೇಗಾದ್ರೂ ಮಾಡಿ ನನಗೆ ದೊಡ್ಡ ಪುಸ್ತಕಗಳನ್ನ ಮಾರ್ಲಿಕ್ಕೆ ನೀವು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದೇ ತರ ಈಗ ನೋಡಿ, ತಾನಾಗ್ತಾನೆ ಮಹಿಳೆ ಬಂದ್ಬಿಟ್ಟು ಆ ದೊಡ್ಡ ಪುಸ್ತಕವನ್ನ ತಗೊಂಡ್ ಹೋಗ್ತಾಳೆ. ಸೊ ಇದು ಆ ಮಹಿಳೆಗೆ ಹೇಳ್ತಾಳೆ, ಇದು ಯಾವ ಪುಸ್ತಕ ಅಂತ ಅವ್ರು ಕೇಳ್ತಾರಲ್ಲ, ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಅನ್ನೋ ಪುಸ್ತಕ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ $3 ಕೊಟ್ಬಿಟ್ಟು ಆ ಪುಸ್ತಕವನ್ನ ಪಡ್ಕೊಂಡು ಅವರು ಆ ಮಹಿಳೆ ಹೋಗ್ತಾರೆ. ಸೊ ಆಗ ಇವ್ರಿಗೆ ತುಂಬಾ ಸಂತೋಷ ಆಗುತ್ತೆ ಟಾಮ್ ಬಾರ್ಡ್ರಿಗೆ. ಸೊ ನೋಡಿ, ಪ್ರಭುಪಾದರ ಕೃಪೆಯಿಂದ ಅವ್ರಿಗೆ ಇವಾಗ ದೊಡ್ಡ ಪುಸ್ತಕವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ಏನು ಆ ಬ್ರಹ್ಮಚಾರಿ ಹೇಳಿದ್ರಲ್ವಾ, ಸಾರ್ವಭೌಮ ಬ್ರಹ್ಮಚಾರಿ, ನೀನು ಮಾಯೆಗೆ ಒಳಗಾಗಿದೆಯಾ, ಬರೀ ಸಣ್ಣ ಸಣ್ಣ ಪುಸ್ತಕಗಳನ್ನ ಮಾರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅದರಿಂದ ಅವ್ರಿಗೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಇನ್ನ ಒಬ್ಬ ಭಕ್ತರ ಒಂದು ಅನುಭವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಘೋಷ ಅಂತ ಹೇಳ್ಬಿಟ್ಟು. ಸೊ ಪ್ರಘೋಷ ಅವನು ಇವಾಗ ಡೆಟ್ರಾಯ್ಟ್ ದೇವಾಲಯಕ್ಕೆ ಸಂಜೆ ಮಾತ್ರ ಪ್ರವಚನಕ್ಕೆ ಬರ್ತಾ ಇರ್ತಾನೆ, ಪ್ರತಿನಿತ್ಯನೂ ಬರ್ತಾ ಇರ್ತಾನೆ. ಸೊ ಭಕ್ತರಿಗೆ ಮತ್ತೆ ಅವ್ರು ಇನ್ನ ಯಾವ ತರ ಸಹಾಯ ಮಾಡ್ತಿರ್ತಾರೆ ಅಂತಂದ್ರೆ, ದೇವಾಲಯ ನಿರ್ಮಾಣಕ್ಕೂ ಸಹ ಅವರು ತನಗೆ ಸಾಧ್ಯವಾದಷ್ಟು ಸಹಾಯವನ್ನ ಮಾಡ್ತಾ ಇರ್ತಾನೆ. ಅವನು ಪ್ರತಿ ರಾತ್ರಿ ಅವನು ಸಂಕೀರ್ತನವನ್ನ ಮುಗಿಸ್ಕೊಂಡು ಬರುವಂತಹ ಭಕ್ತರನ್ನ ನೋಡ್ತಿದ್ದಾಗ ಅವನಿಗೆ ತುಂಬಾ ಸಂತೋಷ ಆಗ್ತಿರುತ್ತೆ. ಹೇಗೆ ಇವರು ಇಷ್ಟೊಂದು ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಈ ಭಕ್ತರೆಲ್ಲರನ್ನು ಸಹ ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ತುಂಬಾ ಜೀವನದಲ್ಲಿ ಉತ್ಸಾಹ ಇರೋ ತರ ಕಾಣಿಸ್ತಾ ಇರುತ್ತೆ. ಪ್ರಭುಪಾದರ ಭಕ್ತರೆಲ್ಲರನ್ನು ಸಹ ಈ ಪ್ರಘೋಷಣೆಗೆ ಆತರ ಕಾಣಿಸ್ತಾ ಇರ್ತಾರೆ. ಅವಾಗ ಅವರು ಯೋಚನೆ ಮಾಡ್ತಾರೆ, ಓ ಸಂಕೀರ್ತನೆಯಲ್ಲಿ ಏನನ್ನ ಮಾಡೋದ್ರಿಂದ ಇವ್ರಿಗೆ ಇಷ್ಟು ಸಂತೋಷ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವಾಗ್ಲೂ ಕುತೂಹಲ ಇರುತ್ತೆ. ಸೊ ಅವ್ರುನು ಸಹ ನನ್ಗೂನು ಅಂದ್ರೆ ಅವ್ರು ಯಾವಾಗ್ಲೂ ಕೇಳಿಸ್ಕೊತಾ ಇರ್ತಾರೆ. ಭಕ್ತರು ಒಬ್ರಿಗೊಬ್ರು ಮಾತಾಡ್ಕೊಂತಾ ಇರ್ತಾರೆ, ತಮ್ಮ ಅನುಭವಗಳನ್ನ ಅವ್ರು ಹೇಳ್ಕೊತಾ ಇರ್ತಾರೆ. ಇವತ್ ಈ ತರ ಆಯ್ತು, ಇವತ್ ಈ ತರ ನನಗೆ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಕೇಳ್ತಾ ಇದ್ದಾಗ ಈ ಪ್ರಘೋಷನ್ಗೆ ತುಂಬಾ ಕುತೂಹಲ ಆಗುತ್ತೆ. ಸೊ ಅವನು ಸಹ ದೇವಾಲಯಕ್ಕೆ ಬರ್ತಾನೆ. ಒಂದು ವಾರದ ಕಾಲ ಭಕ್ತನಾದ್ಮೇಲೆ ಅವನ್ನ ಕೇಳ್ತಾರೆ, ನೀವೇನಾದ್ರೂ ಪುಸ್ತಕ ಮಾರ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಆ ಪ್ರಘೋಷನು ಸಹ ಪುಸ್ತಕ ಮಾರ್ಲಿಕ್ಕೆ ದೋಟಿ ಉಟ್ಕೊಂಡು ಹಣೆಗೆ ತಿಲಕ ಇಟ್ಕೊಂಡು ಅವನು ಜನಗಳ ಬಳಿಗೆ ಹೋಗ್ಬಿಟ್ಟು ಈಗ ಪುಸ್ತಕವನ್ನ ಮಾರಾಟ ಮಾಡ್ಲಿಕ್ಕೆ ಅವನು ಪ್ರಯತ್ನ ಪಡ್ತಾ ಇದ್ದಾನೆ. ಸೊ ಪುಸ್ತಕ ಮಾರಾಟ ಮಾಡಿದಾಗ ಅವನು ಆ ಪುಸ್ತಕ ಮತ್ತೆ ಕರಪತ್ರವನ್ನ ಕೊಟ್ಬಿಟ್ಟು ಈ ಪುಸ್ತಕದಲ್ಲಿ ಏನು ವಿಷಯ ಇದೆ ಅನ್ನೋದನ್ನ ಅವರು ತಿಳಿಸ್ತಾ ಇರ್ತಾರೆ. ಪ್ರಭುಪಾದರ ಭಾವಚಿತ್ರವನ್ನ ತೋರಿಸ್ತಾ ಇರ್ತಾರೆ. ಆಮೇಲೆ ಈ ತರ ಸಂಸ್ಥೆ ಇದೆ, ಸೊ ಇದರಿಂದ ಏನ್ ಸಹಾಯ ಆಗುತ್ತೆ ಎಲ್ಲರೂ ಸಹ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಇದು ಸಹಾಯ ಮಾಡುವಂತಹ ಸಂಸ್ಥೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಹಾಯ ಧನವನ್ನು ಸಹ ಅವರು ಡೊನೇಷನ್ ಅನ್ನು ಸಹ ಅವರು ಕೇಳ್ತಾ ಇರ್ತಾರೆ. ಸೊ ಈ ಎಲ್ಲ ಚಟುವಟಿಕೆಗಳನ್ನೆಲ್ಲ ಅವರು ಮಾಡ್ತಾ ಇದ್ದಾಗ ಅವ್ರಿಗೆ ತುಂಬಾ ಆನಂದವನ್ನ ತರ್ತಾ ಇತ್ತು. ಎಸ್ಪೆಷಲಿ ಈ ಪುಸ್ತಕ ಮಾರೋದಂತೂ ಅವ್ರಿಗೆ ಅದು ಕಠಿಣ ಅಂತ ಅನ್ನಿಸ್ತಾನೆ ಇರ್ಲಿಲ್ವಂತೆ. ಪ್ರಘೋಷನ್ಗೆ ತುಂಬಾ ಆನಂದವನ್ನ ತರ್ತಾ ಇತ್ತಂತೆ. ಯಾಕೆ ಈ ಪುಸ್ತಕ ವಿತರಣೆ ಇಷ್ಟೊಂದು ಆನಂದ ತರುತ್ತೆ ಅನ್ನೋದು ಮಾತ್ರ ಗೊತ್ತಾಗ್ತಿರ್ಲಿಲ್ವಂತೆ. ಅದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇರ್ಲಿಲ್ವಂತೆ. ನೋಡಿ, ಇವರೆಲ್ಲರೂ ಸಹ ರಾತ್ರಿ ಎಲ್ಲ ಎಚ್ಚರವಾಗೇ ಇರ್ತಾ ಇದ್ರಂತೆ. ದೇವಸ್ಥಾನದ ಕೋಣೆಯಲ್ಲಿ ಎಲ್ಲಾ ಬ್ರಹ್ಮಚಾರಿಗಳು ಇರ್ತಾ ಇದ್ರಂತೆ, ಮತ್ತೆ ಮಾತಾಡ್ಕೊತಾ ಇದ್ರಂತೆ. ನೀನ್ ಹೇಗೆ ಪುಸ್ತಕವನ್ನ ಮಾರ್ದೆ, ಜನಗಳಿಗೆ ಹೇಗೆ ನೀನು ಒಪ್ಪಿಸ್ದೆ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಮಾತಾಡ್ಕೊತಾ ಇದ್ರಂತೆ. ದೀಪ ಆರಿಸಿದ್ರು ಸಹ ಅವರ ಮಾತುಗಳು ಮುಂದುವರಿತಾನೆ ಇರ್ತಾ ಇತ್ತಂತೆ. ಪ್ರಭುಪಾದರ ಪುಸ್ತಕಗಳನ್ನ ಜನಗಳಿಗೆ ಒಪ್ಪಿಸೋದ್ರಲ್ಲಿ ಅವರು ಅನುಭವಗಳು ಏನಿತ್ತು ಅದನ್ನ ಅವರು ಮಾತಾಡ್ಕೊತಾ ಇದ್ರಂತೆ. ಸೊ ಈಗ ಇನ್ನ ಒಬ್ರು ಜಗದ್ದಾತ್ರಿ ದೇವಿ ದಾಸಿ ಅವರ ಅನುಭವವನ್ನ ನೋಡೋಣಂತೆ. ಅವ್ರ ಕೆಲ್ಸ ಏನು ಅಂತಂದ್ರೆ ದೇವಾಲಯವನ್ನ ಶುಚಿ ಮಾಡೋದಂತೆ. ಸೊ ದಿನ ಅವರು ದೇವಾಲಯವನ್ನ ಶುಚಿ ಮಾಡ್ತಿದ್ರಂತೆ. ನಾವು ಗೊತ್ತಿರೋ ಹಾಗೇನೆ ದೇವಾಲಯದಿಂದ ಸಂಕೀರ್ತನಕ್ಕೂ ಸಹ ಬೇರೆ ಬೇರೆ ತಂಡಗಳು ಹೊರಡ್ತಾ ಇತ್ತಲ್ಲ, ಆಗ ಜಗದ್ದಾತ್ರಿ ದೇವಿ ದಾಸಿಗೆ ಅನ್ನಿಸ್ತಾ ಇತ್ತಂತೆ, ನಾನು ಸಹ ಈ ಸಂಕೀರ್ತವನ್ನ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಅವರು ಯೋಚನೆ ಮಾಡ್ತಿದಾಗ ನೋಡಿ, ಅವರ ಮನಸ್ಸು ಅಂದ್ರೆ ಅವರ ಮನೋಬಲಾಶೆಯನ್ನ ನೆರವೇರಿಸಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಒಂದ್ಸತಿ 2 ಪ್ರವಾಸಿ ತಂಡಗಳನ್ನ ಒಂದು ಸಂಕೀರ್ತನ ಮಾಡ್ಲಿಕ್ಕೆ ನೇಮಿಸ್ತಾರೆ. ಒಂದು ಪುರುಷರ ತಂಡ, ಇನ್ನೊಂದು ಮಹಿಳೆಯರ ತಂಡ. ಅದು ಯಾವಾಗ ಬೇಸಿಗೆ ಕಾಲದಲ್ಲಿ ವಾಷಿಂಗ್ಟನ್ ಪ್ರಾಂತ್ಯದ ಜಾತ್ರೆಗಳಲ್ಲಿ ಪುಸ್ತಕ ಮಾರ್ಲಿಕ್ಕೆ ಅವರು ಹೊರಡ್ತಾರೆ. ಸೊ ಪುಸ್ತಕ ಮಾರ್ಲಿಕ್ಕೆ ಹೊರಟಾಗ ಇಲ್ಲಿ 2 ತಂಡ ಇದೆ, ಪುರುಷರು ಮತ್ತೆ ಸ್ತ್ರೀಯರದು. ಅವರಿಬ್ರು ನಡುವೆ ನೋಡಿ ಇವಾಗ ಎಷ್ಟು ಸ್ಪರ್ಧೆನೇ ಇದೆ. ಆದ್ರೆ ಇದು ಆರೋಗ್ಯಕರ ಸ್ಪರ್ಧೆ. ಇವಾಗ ಒಬ್ರು 10 ಪುಸ್ತಕ ಮಾರಿದ್ರೆ ಇನ್ನೊಬ್ರು ಅದಕ್ಕಿಂತ ಜಾಸ್ತಿ ಮಾರ್ಬೇಕು ಅನ್ನೋ ಒಂದು ಉತ್ಸಾಹ ಇರುವಂತಹ ಸ್ಪರ್ಧೆ ಅಲ್ಲಿ ಏರ್ಪಡ್ತಾ ಇತ್ತು. ಮತ್ತೆ ಇಲ್ಲಿ ಇನ್ನ ಸುರ ಅನ್ನೋ ಒಬ್ರು ಹೇಳ್ತಾ ಇದ್ದಾರೆ, ಆ ಭಕ್ತರು ಹೇಳ್ತಾ ಇದ್ದಾರೆ, ನಾನು ಕೃಷ್ಣ ಪ್ರಜ್ಞಾ ಪಂಥವನ್ನ ಸಿಯಾಬಿಲ್ ನಲ್ಲಿ 1973 ಸೇರ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ದಿನನೇ ಆ ಸುರ ಅನ್ನೋ ಒಂದು ಭಕ್ತರಿಗೆ ಪುಸ್ತಕ ವಿತರಣೆಗೆ ಕಳಿಸ್ಕೊಟ್ಬಿಟ್ರಂತೆ.
ಸೊ ಪ್ರಭುಪಾದರು ಯಾವಾಗ್ಲೂ ಪತ್ರ ಮುಖೇನ ಎಲ್ಲಾ ಶಿಷ್ಯರಿಗೂ ಸಹ ಅವರು ಉತ್ಸಾಹವನ್ನ ಅವರು ತಂದ್ಕೊಡ್ತಾ ಇದ್ರಂತೆ, ತರ್ತಾ ಇದ್ರಂತೆ. ಪ್ರಭುಪಾದರಿಗೆ ಆ ಪುಸ್ತಕ ವಿತರಣೆ ಹೇಗ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಆ ವಿಷಯವನ್ನ ತಿಳ್ಕೊಳ್ಲಿಕ್ಕೆ ಅವ್ರಿಗೆ ತುಂಬಾ ಯಾವಾಗ್ಲೂ ತೀವ್ರ ಬಯಕೆ ಇರ್ತಾ ಇತ್ತಂತೆ. ಸೊ ಅದಕ್ಕೋಸ್ಕರ ಎಲ್ಲರನ್ನೂ ಸಹ ಈ ಒಂದು ಪುಸ್ತಕ ವಿತರಣೆಗೆ ಸೈನಿಕರಾಗ್ಲಿಕ್ಕೆ ಅವರೆಲ್ಲ ಬಯಸ್ತಾ ಇದ್ರಂತೆ. ನೋಡಿ, ಇವರು ಪುಸ್ತಕ ವಿತರಣೆ ಮಾಡ್ಲಿಕ್ಕೆ ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಸ್ಪೋಕೇನ್ ಜಾತ್ರೆಗೆ ಹೋಗ್ತಾರಂತೆ. ಅಲ್ಲಿ ಸ್ಪೋಕೇನ್ ದೇವಾಲಯದ ಮುಖ್ಯಸ್ಥರು ಪ್ರಭುಪಾದರಿಗೆ ಒಂದು ಪತ್ರ ಬರ್ಬಿಟ್ಟು ನೀವು ಸಹ ಈ ದೇವಾಲಯಕ್ಕೆ ಭೇಟಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೇಳ್ಕೊಂಡಿದ್ರಂತೆ. ಸೊ ಇವಾಗ ಮತ್ತೆ ಪುಸ್ತಕ ವಿತರಣೆಯ ಬಗ್ಗೆನೂ ಅವರು ತಿಳಿಸಿರ್ತಾರೆ. ಪ್ರಭುಪಾದರು ಹೇಳ್ತಾರೆ, ಈಗ ನಾನ್ ಸದ್ಯಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ, ನೀವು ನೀವೇನೆ ಉತ್ಸವಕ್ಕೆ ಹೋಗ್ಬಿಟ್ಟು ನನ್ನ ಪರವಾಗಿ ನೀವು ಬೋಧನೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳಿರ್ತಾರಂತೆ. ನನ್ನ ಗುರಿಯನ್ನ ನೀವೇ ನೆರವೇರಿಸಿ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಬರ್ದಿರ್ತಾರೆ. ಅವ್ರು ಇವಾಗ ಅವರ ಉದ್ದೇಶ ಅಂದ್ರೆ ಅವ್ರು ಏನ್ ಪ್ರಭುಪಾದರು ಬರ್ದಿರ್ತಾರೆ ಅಂತಂದ್ರೆ, ನೋಡಿ ಇಲ್ಲಿ ಹೇಳ್ತಾ ಇದಾರೆ, ಅಮೆರಿಕ ಸಂಸ್ಥಾನದ ಪ್ರತಿಯೊಬ್ಬ ಸ್ತ್ರೀ ಮತ್ತು ಪುರುಷನು ಒಂದು ಪುಸ್ತಕವನ್ನ ಹೊಂದಿರಬೇಕು ಅಲ್ವಾ. ಇವಾಗ ನಾವೇನಾದ್ರೂ ಪುಸ್ತಕವನ್ನ ಮಾರ್ಲಿಕ್ಕೆ ಹೋದಾಗ ಅವ್ರು ಏನ್ ಹೇಳ್ತಾರೆ, ಅಯ್ಯೋ ನಮ್ಮ ಮನೇಲಿ ಆಲ್ರೆಡಿ ಭಗವದ್ಗೀತಾ ಪುಸ್ತಕ ಇದೆ, ನಮಗ್ ಬೇಡ ಅಂತ ಹೇಳ್ತಾರೆ ಅಲ್ವಾ. ಬೇರೆದಾದ್ರೆ ಇವಾಗ ಕಾರೋ ಅಥವಾ ಬೇರೆ ವಸ್ತುಗಳಾದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಪುಸ್ತಕ, ಪ್ರತಿಯೊಬ್ಬರಿಗೂ ಒಂದೊಂದು ಇರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಪುಸ್ತಕ ಮಾತ್ರ ಇಡೀ ಮನೆಗೆ ಎಷ್ಟ್ ಜನ ಇದ್ರೂ ಒಂದೇ ಪುಸ್ತಕ ಸಾಕು ಅಂತ ಯೋಚನೆ ಮಾಡ್ತಾರೆ ಅಲ್ವಾ. ಅದನ್ನ ನೋಡಿ ಇಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಿದ್ದಾರೆ, ಪ್ರತಿಯೊಬ್ಬರ ಹತ್ರನು ಸಹ ಒಂದೊಂದು ಪುಸ್ತಕ ಇರ್ಬೇಕು, ಇದು ಆಶಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಪ್ರಭುಪಾದ್ರು ಇವಾಗ ಏನೇ ಒಂದು ಹೇಳಿದ್ರು ಸಹ ಅವ್ರಿಗೆ ಇಷ್ಟವಾಗಿರೋದು ಹೇಳಿದ್ರಾಗ ಈ ಶಿಷ್ಯರೆಲ್ಲರೂ ಸಹ ಅದನ್ನ ಆಜ್ಞೆ ಅನ್ನೋ ತರ ಅವರು ತಗೋತಾ ಇರ್ತಾರೆ. ಸೊ ಇವಾಗ ಪುಸ್ತಕ ವಿತರಣೆ ದಿನೇ ದಿನೇ ಅದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಪುಸ್ತಕ ವಿತರಣೆ ಈ ತರ ವೃದ್ಧಿ ಆದಂಗೆಲ್ಲ ಇವ್ರಿಗೆಲ್ಲ ತುಂಬಾ ಸಂತೋಷ ಆಗ್ತಾ ಇರುತ್ತೆ. ಅಷ್ಟೊಂದು ಸಂತೋಷ ಅವ್ರ ಹಿಂದೆ ಯಾವತ್ತೂ ಅವರು ಪಟ್ಟಿರೋದಿಲ್ಲ. ಪುಸ್ತಕ ಮಾರೋದು ಅವ್ರಿಗೆ ಯಾವತ್ತೂ ಕಠಿಣ ಅಂತ ಅನ್ನಿಸ್ತಾನೆ ಇರ್ಲಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ನಾಗವೇಣಿ ಮಾತಾಜಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ತುಂಬಾ ಬರ್ತಾ ಇದೆ. ಹರೇ ಕೃಷ್ಣ. ಸರಿ ಆಯ್ತಲ್ಲ ಮಾತಾಜಿ. ಹಾ, ಓಕೆ. ಸೊ ಇಲ್ಲಿ ಸೊ ಕೆಲವರು ಭಕ್ತರು ಹೇಳ್ತಾ ಇದ್ರಂತೆ, ಸಂಕೀರ್ತನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ. ಆದ್ರೆ ಸಂಕೀರ್ತನಕ್ಕೆ ಹೋಗೋದು, ಪುಸ್ತಕ ಮಾರೋದು ತುಂಬಾ ಸಂತೋಷದ ಕೆಲಸ ಅಂತ ಹೇಳ್ಬಿಟ್ಟು ಕೆಲವು ಭಕ್ತರು ಅವರು ಹೇಳ್ತಾ ಇದ್ರಂತೆ. ಸೊ ಇದು ಈ ಏನು ಸಂತೋಷ ಸಿಗುತ್ತೆ ಈ ಪುಸ್ತಕ ಮಾರೋದ್ರಲ್ಲಿ, ಸಂಕೀರ್ತನೆ ಮಾಡೋದು ಅಂತಂದ್ರೆ ಆ ಏನ್ ಸಂತೋಷ ಅದು ಆತ್ಮಕ್ಕೆ ಸಂಬಂಧಪಟ್ಟಿರೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಅನಿಸ್ತಾ ಇತ್ತಂತೆ. ಇದು ಬರೇ ಇಂದ್ರಿಯಗಳ ತೃಪ್ತಿ ಅಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಿತ್ತಂತೆ. ಯಾಕಂದ್ರೆ ಇದು ನೇರವಾಗಿ ಗುರುವಿಗೆ ಮತ್ತೆ ಕೃಷ್ಣನಿಗೆ ಸಂಬಂಧಪಟ್ಟಿರುವಂತಹ ಕೆಲಸ, ಈ ಪುಸ್ತಕ ವಿತರಣೆ ಮತ್ತೆ ಸಂಕೀರ್ತನ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನನಗೆ ಅಷ್ಟೊಂದು ಸಂತೋಷ ಆಗ್ತಾ ಇದ್ದು ಅಂತ ಹೇಳ್ಬಿಟ್ಟು ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಸೊ ಈಗ ಫಸ್ಟ್ ಮೊಟ್ಟ ಮೊದಲು ಪ್ರಘೋಷರನ್ನ ನೋಡಿದಾಗ ಅವರು ಪ್ರಭುಪಾದರ ಬಗ್ಗೆ ಎಷ್ಟು ನಿಷ್ಠೆಯಿಂದ ಇರ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಸುರ ಅವರು ಹೇಳ್ತಾ ಇದ್ದಾರೆ. ಅವರು ಪ್ರಭುಪಾದರನಿಗೆ ತುಂಬಾ ನಿಷ್ಠೆಯಿಂದ ಇರ್ತಾ ಇದ್ರು, ತುಂಬಾ ಪ್ರಭುಪಾದರಿಗೆ ಗೌರವವನ್ನ ತೋರಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ಪುಸ್ತಕಗಳನ್ನ ವಿತರಣೆ ಮಾಡೋದ್ರಿಂದ ಪ್ರಭುಪಾದರಿಗೆ ಸಂತೋಷ ಉಂಟು ಮಾಡೋದೇ ಈ ಯಾರು ಪ್ರಘೋಷರ ಗುರಿಯಾಗಿತ್ತು ಅಂತ ಹೇಳ್ಬಿಟ್ಟು ಸುರನಿಗೆ ಗೊತ್ತಾಗತ್ತೆ. ಸೊ ಈಗ ಪ್ರಘೋಷನೇ ಅವರ ಒಂದು ಅನುಭವವನ್ನ ಹೇಳ್ತಾ ಇದಾರೆ. ಅವರು 2 ಅನುಭವಗಳನ್ನ ಇಲ್ಲಿ ಹೇಳ್ತಾ ಇದಾರೆ. ಒಂದೇನು ಅಂತಂದ್ರೆ ಕ್ಯಾಲಿಫೋರ್ನಿಯಾದ ಸ್ಯಾಂಟ್ ಬಾರ್ಬರದಲ್ಲಿ ಅವರು ಪುಸ್ತಕ ವಿತರಣೆ ಮಾಡ್ತಾ ಇರ್ತಾರೆ. ಅನೇಕ ಬಾರಿ ಅವರು ಅದೇ ಪ್ರದೇಶಕ್ಕೆ ಹೋಗಿರ್ತಾರೆ. ಆದ್ರೆ ಆ ಜನಗಳಿಗೆ ತುಂಬಾ ಕೊಬ್ಬು ಅಂತ ಹೇಳ್ತಾ ಇದಾರೆ. ಅವರು ಒಂದಿಬ್ರು ಬ್ರಹ್ಮಚಾರಿಗಳನ್ನ ಕರ್ಕೊಂಡು ಆ ಪ್ರದೇಶಕ್ಕೆ ಹೋಗ್ತಾರೆ. ಅವರು ಸ್ಯಾಂಟ್ ಬಾರ್ಬರ್ಗೆ ಹೋಗ್ತಾರೆ. ಒಂದಿನ 7 ಗಂಟೆಗಳ ಕಾಲ ಸತತವಾಗಿ ಪ್ರಯತ್ನ ಮಾಡ್ತಾರಂತೆ. ಆದ್ರೂ ಸಹ ಒಂದೇ ಒಂದು ಪುಸ್ತಕವನ್ನು ಸಹ ಅವ್ರಿಗೆ ಮಾರ್ಲಿಕ್ಕೆ ಸಾಧ್ಯ ಆಗೋದಿಲ್ವಂತೆ. ಈ ತರ ಒಂದು ಅನುಭವ ಅವ್ರಿಗೆ ಯಾವತ್ತೂ ಆಗಿರ್ಲಿಲ್ವಂತೆ. ತುಂಬಾ ಅವ್ರಿಗೆ ಕಷ್ಟ ಆಯ್ತಂತೆ. ಅವಾಗ ಅವ್ರಿಗೆ ಅಯ್ಯೋ ಸಾಕಾಯ್ತು ನನಗೆ ಅಂತ ಅವ್ರಿಗೆ ಅನ್ನಿಸ್ತಂತೆ. ಒಬ್ಬ ವ್ಯಕ್ತಿಗೆ ಪುಸ್ತಕವನ್ನು ಮಾರ್ಲಿಕ್ಕೆ ಹೋದಾಗ ಅವ್ನು ತುಂಬಾ ಕೆಟ್ಟದಾಗಿ ನಡ್ಕೋತಾರಂತೆ. ಅವ್ರಿಗೆ ಎಷ್ಟು ಕೋಪ ಬರುತ್ತೆ ಅಂತಂದ್ರೆ ಆ ವ್ಯಕ್ತಿಯ ಮುಖದ ಮೇಲೆ ಗುದ್ಬೇಕು ಅಂತ ಅನ್ಸುತ್ತಂತೆ. ಅವ್ರಿಗೆ ಕಣ್ಣಲ್ಲಿ ನೀರ್ ಸಹ ಬರುತ್ತಂತೆ. ಒಂದು ಅಲ್ಲೇ ಇದ್ದಂತಹ ಒಂದು ಟೆಲಿಫೋನ್ ಕಂಬದ ಬಳಿ ಕುತ್ಕೊಂಡು ಅವರು ಅಲ್ಲೇ ರಸ್ತೆ ಪಕ್ಕದಲ್ಲಿರುವಂತಹ ಕಂಬದ ಬಳಿ ಕೆಳಗಡೆ ಕುತ್ಕೊಂಡು ಕುಸಿದು ಅವರು ಅಳ್ಲಿಕ್ಕೆ ಶುರು ಮಾಡ್ತಾರಂತೆ. ಆಗ ಒಬ್ಬ ಭಕ್ತ ಬಂದ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡ್ತಾರಂತೆ. ಯಾಕೆ ಈ ತರ ಇದ್ದೀರಾ ನೀವು, ನಿಮ್ಗೆ ಯಾಕೆ ಈ ತರ ಅಂದ್ರೆ ಅವಾಗ ಹೇಳ್ತಾರಂತೆ, ನನಗೆ ಯಾಕೆ ಪುಸ್ತಕಗಳನ್ನ ಮಾರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಂದಾಗ ಇಲ್ಲಿ ಒಬ್ಬ ಮನುಷ್ಯನು ಸಹ ಪುಸ್ತಕವನ್ನು ಕೊಂಡ್ಕೊಳ್ತಿಲ್ಲ ಅಂತ ಹೇಳ್ತಾ ಇದಾರಂತೆ. 7 ಗಂಟೆಗಳಿಂದ ನಾನು ತಿರ್ತಾ ಇದೀನಿ. ಇದಕ್ಕಿಂತ ಮುಂಚೆ ನಾನು ಎಷ್ಟೊಂದು ಪುಸ್ತಕ ವಿತರಣೆಯನ್ನ ಮಾಡಿದೀನಿ. ಆದ್ರೆ ಇಲ್ಲಿ ಒಂದೇ ಒಂದು ಪುಸ್ತಕವನ್ನು ಸಹ ನನಗೆ ಇಲ್ಲಿ ಮಾರ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನಂತೆ. ಆಗ ಇದೊಂದು ಅನುಭವ ಆಗಿರುತ್ತೆ ಅವ್ರಿಗೆ. ಇನ್ನ ಒಂದ್ ಏನ್ ಅನುಭವ ಆಗುತ್ತೆ ಅಂತಂದ್ರೆ, ಮಾರನೇ ದಿವಸನೇ ಅವ್ರು ಇವತ್ತಾದ್ರೂ
ನನ್ಗೆ ಒಳ್ಳೆ ದಿನ ಆಗ್ಲಿ, ನಾನು ಇವತ್ತಾದ್ರೂ ಪುಸ್ತಕವನ್ನ ಮಾರೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾನಂತೆ. ಹೋದಾಗ ಒಬ್ಬ ಹುಡುಗಿಗೆ ಒಂದು ಪುಸ್ತಕವನ್ನ ತೋರಿಸಿದಾಗ ನೋಡಿ ಆ ಹುಡುಗಿ ಹೇಳ್ತಾಳಂತೆ, ನನಗೆ ಈ ಹಣ ಇಲ್ಲ, ಅದ್ರ ಬದಲು ನಾನು ನಿನಗೆ ಸಂತೋಷವನ್ನ ಕೊಡ್ತೀನಿ ಅಂತ ಹೇಳ್ತಾಳಂತೆ. ಆಗ ಇವನಿಗೆ ಅರ್ಥ ಆಗೋದಿಲ್ಲಂತೆ, ಪ್ರಘೋಷನ್ಗೆ ಏನ್ ಹೇಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವನಿಗೆ ಅರ್ಥ ಆಗತ್ತಂತೆ. ಆಗ ಅವನು ಅಲ್ಲಿಂದ ಅವನು ಅಂದ್ರೆ ಓಡಿ ಹೋಗ್ತಾನಂತೆ. ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ಅವನಿಗೆ ಶಾಂತಂ ಪಾಪಂ ಅನ್ಕೊಂಡು ಅವನು ಹೋಗ್ತಾನಂತೆ. ಸೊ ಅದಾದ್ಮೇಲೆ ಅವನು ಕೃಷ್ಣನನ್ನ ತುಂಬಾ ಏನು ಏಕೋಭಾವದಿಂದ ಪ್ರಾರ್ಥನೆ ಮಾಡ್ತಾ ನಾನು ಪುಸ್ತಕವನ್ನ ಮಾರ್ಲೇಬೇಕು ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಅಲ್ಲಿಗೆ ಅಲಿತಾ ಇರ್ತಾರಂತೆ. ಕೊನೆಗೆ ಸಂಜೆ ವೇಳೆ ಅಷ್ಟೊತ್ತಿಗೆ ಅನೇಕ ಪುಸ್ತಕಗಳನ್ನ ಮಾರ್ಲಿಕ್ಕೆ ಅವರಿಗೆ ಸಾಧ್ಯ ಆಯ್ತಂತೆ ಪ್ರಘೋಷ ಅವರಿಗೆ. ಸೊ ಈಗ ಲವಂಗ ಲತಿಕಾ ದೇವಿದಾಸಿ ಅವರ ಅನುಭವನ ನೋಡೋಣಂತೆ. ಅವರು ಅವ್ರಿಗೆ ಏನು ಅವ್ರ ಅರ್ಥ ಮಾಡ್ಕೊಂಡಿದ್ರು ಅಂದ್ರೆ, ಪ್ರಭುಪಾದರು ಯಾವಾಗ್ಲೂ ಹೇಳ್ತಿದ್ರಂತೆ, ಇವಾಗ ಯಾವ್ದಾದ್ರು ಒಬ್ಬ ಭಕ್ತರಿಗೆ ದೇವಸ್ಥಾನದಲ್ಲೇ ಇರ್ಬೇಕು ಅಂತ ಅನ್ಸಿದ್ರೆ, ಅಂದ್ರೆ ಹೊರಗಡೆ ಹೋಗಿ ಈ ಸಂಕೀರ್ತನೆ ಮಾಡೋದೇ ಆಗ್ಲಿ ಅಥವಾ ಪುಸ್ತಕ ವಿತರಣೆ ಮಾಡೋದೇ ಆಗ್ಲಿ ಮಾಡ್ಬೇಕು ಅಂತ ಅನ್ನಿಸ್ತಲೇ ಬರೇ ದೇವಸ್ಥಾನದಲ್ಲೇ ಇರ್ಬೇಕು ಅಂತ ಅನ್ಸ್ತಾ ಇದೆ ಅಂತಂದ್ರೆ ಅವರು ಮಾಯೆಗೆ ಒಳಗಾಗಿದ್ದಾರೆ, ಅವ್ರಿಗೆ ಮಾಯೆ ಕವಿದಿದೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಅದಕ್ಕೋಸ್ಕರ ಈ ಶ್ರೀಮತಿ ಅನ್ನೋರು ಈ ವಿಷಯವನ್ನ ಲವಂಗ ಲತಿಕಾ ದೇವಿದಾಸಿಗೆ ಹೇಳಿರ್ತಾರೆ. ಅದ್ರ ಬದಲು ಏನ್ ಮಾಡ್ಬೇಕು ನಾವು ಅಂದ್ರೆ, ನಮ್ಗೆ ಇಲ್ಲಿ ದೇವಸ್ಥಾನದಲ್ಲಿ ಏನು ಕೆಲಸ ಇಲ್ಲ ಅಂದ್ರೆ ನಾವು ದೇವಸ್ಥಾನದ ಹೊರಗಡೆ ಹೋಗ್ಬಿಟ್ಟು ಮನೆಗೂ ಹೋಗಿ ನಾವು ಆ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ಸ್ ಅನ್ನ ನಾವು ವಿತರಣೆ ಮಾಡ್ಬೇಕು ಅನ್ನೋದು ಪ್ರಭುಪಾದರ ಅಪೇಕ್ಷೆ ಆಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇವಾಗ ಇದನ್ನ ಮಾರ್ಬೇಕು ಅಂತಂದ್ರೆ ಅವ್ರಿಗೆ ಬೇರೆ ಒಂದು ಭಕ್ತರ ಅನುಭವಗಳು ಗೊತ್ತಿರ್ಬೇಕು. ಅದಕ್ಕೋಸ್ಕರ ಬೇರೆಯವ್ರ ಭಕ್ತರನ್ನ ಮಾತಾಡಿ ಅವರ ಅನುಭವಗಳನ್ನ ತಿಳ್ಕೊಂಡು ಅವರ ಪುಸ್ತಕ ಮಾರಾಟದಲ್ಲಿ ಅವರು ಇವಾಗ ತಮ್ಮನ್ನ ತಾವು ತೊಡಗಿಸ್ಕೊತಾರೆ. ಬೇರೆಯವರ ಮಾರ್ಗವನ್ನೇ ಇವರು ಅನುಸರಿಸ್ತಾರೆ. ಸೊ ಆಗ ಅವ್ರಿಗೆ ಪುಸ್ತಕ ಮಾರೋದು ತುಂಬಾ ಸುಲಭ ಆಗತ್ತೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಪುಸ್ತಕವನ್ನ ಕೊಂಡ್ಕೊಂಡು ಕಾಣಿಕೆಯನ್ನ ನೀಡಿದಾಗ ಇದು ಚೈತನ್ಯ ಮಹಾಪ್ರಭುಗಳ ಕೃಪೆ ಎಂದು ನಾನು ಭಾವಿಸಿದನು. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಪುಸ್ತಕವನ್ನ ಕೊಂಡ್ಕೊಂಡಾಗ ಇಲ್ಲಿ ಇವ್ರಿಗೆ ಏನ್ ಅನ್ನಿಸ್ತಿದೆ ಅಂತಂದ್ರೆ, ಈ ಪುಸ್ತಕವನ್ನ ಇವಾಗ ಕೊಂಡ್ಕೊಂಡಿರೋದು ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಅಂತ ಹೇಳ್ಬಿಟ್ಟು ಇಲ್ಲಿ ಇವಳಿಗೆ ಅನ್ನಿಸ್ತಾ ಇದೆ. ಪ್ರತಿಯೊಂದು ಕೃಷ್ಣನ ಅಂತರಂಗ ಶಕ್ತಿಯ ನಿರ್ದೇಶನದ ಮೇರೆಗೆ ನಡೆಯುತ್ತಿದೆ ಎಂಬುದು ಇದರಿಂದ ಸ್ಪಷ್ಟವಾಗುವಂತಿತ್ತು ಅಲ್ವಾ. ನಾವೇನೇ ಪ್ರಯತ್ನ ಪಟ್ರು ಭಗವಂತನ ಅನುಗ್ರಹ ಇಲ್ದಲೇ ಇದ್ರೆ ತೇನವಿನ ತೃಣಮಪಿ ನ ಚಲತಿ ಅಲ್ವಾ. ಸಕಲ ಕಾರಣಗಳಿಗೆ ಕೃಷ್ಣನೇ ಕಾರಣ ಅನ್ನೋ ಒಂದು ಅನುಭವವನ್ನ ಇಲ್ಲಿ ಅವರು ಪಡ್ಕೋತಾ ಇದ್ರಂತೆ. ಸೊ ಇವಾಗ ಟಾಮ್ ಬಾರ್ಡ್ರಿ ಬಗ್ಗೆ ಹೇಳ್ತಾ ಇದಾರೆ. ಟಾಮ್ ಬಾರ್ಡ್ರಿ ಅವನು ಸಾಂತಾ ಕ್ರೂಸ್ ಅಲ್ಲಿ ಇರ್ತಾನಲ್ಲ, ಈಗ ಲಾಸ್ ಏಂಜಲೀಸ್ಗೆ ಬರ್ತಾರೆ. ಅವರು ರಾಮೇಶ್ವರ ಮತ್ತು ಇತರ ಪುಸ್ತಕ ವಿತರಕ ಭಕ್ತರೊಂದಿಗೆ ಸೇರಿ ಅವರು ಸಹ ಬೇಗ ಒಬ್ರು ನಾಯಕರಾಗ್ತಾರೆ. ಇವಾಗ 1972 ಜೂನ್ ತಿಂಗಳಲ್ಲಿ ದೀಕ್ಷೆಯನ್ನ ಪಡಿತಾರೆ. ಅವ್ರು ಇವಾಗ ತ್ರಿಪುರಾರಿ ದಾಸ ಅನ್ನೋ ಒಂದು ಹೆಸರನ್ನ ಪಡಿತಾರೆ, ಟಾಮ್ ಬಾರ್ಡ್ರಿ. ಸೊ ಪ್ರತಿನಿತ್ಯ ಅವರು ದೇವಾಲಯದ ಬಳಿ ಇರೋಂತಹ ಯಾವ್ದಾದ್ರು ಒಂದು ಮಾರಾಟ ಕೇಂದ್ರಕ್ಕೆ ಹೋಗ್ಬಿಟ್ಟು ಈಸಿ ಜರ್ನಿ ಟು ಅದರ್ ಪ್ಲಾನೆಟ್ಸ್ ಆ ಗ್ರಂಥವನ್ನ 100 ಪ್ರತಿಗಳನ್ನ ಅವರು ಮಾರ್ತಾ ಇರ್ತಾರೆ, ತ್ರಿಪುರಾರಿ ದಾಸ. ಒಂದ್ ಸಾಯಂಕಾಲ ಅವರು ಲಾಂಗ್ ಬೀಚ್ ನ ಕ್ಯಾಲಿಫೋರ್ನಿಯಾದ ವಿಶ್ವವಿದ್ಯಾಲಯದಲ್ಲಿ ಯಾರೋ ಒಬ್ರು ತುಂಬಾ ಫೇಮಸ್ ಆಗಿರುವಂತಹ ಯೋಗಾಚಾರ್ಯರು ನೀಡುತ್ತಿದ್ದ ಒಂದು ಪ್ರವಚನಕ್ಕೆ ಹೋಗ್ತಾರೆ. ಅಲ್ಲೂ ಸಹ ಅವರು ಕೆಲವು ಪುಸ್ತಕ ಅಲ್ಲಿಗೆ ಹೋಗ್ತಾರೆ, ಪ್ರವಚನಕ್ಕೆ ಹೋಗ್ತಾರೆ. ಅಲ್ಲಿ ಏನು ಅನುಭವ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ರಾಮೇಶ್ವರ ಅವರು ಹೇಳ್ತಾ ಇದಾರೆ. ಅವರು ಹಿಂತಿರುಗಿ ಬಂದಿದ್ದು ನನಗೆ ಇನ್ನೂ ನೆನಪಿದೆ. ಭಗವದ್ಗೀತಾ ಪ್ರವಚನದ ಅರೆಪಾಲು ಮುಗಿದಿತ್ತು. ದೇವಾಲಯದ ಪ್ರವಚನಾಲಯದಲ್ಲಿ ನಾನು ಪ್ರವಚನವನ್ನ ನೀಡುತ್ತಿದ್ದೆ. ಇದ್ದಕ್ಕಿದ್ದಂತೆ ದಿಢೀರ್ ಎಂದು ಬಾಗಿಲು ತೆರೆಯಿತು. ಬಾಗಿಲ ಬಳಿ ಅವರೆಲ್ಲ ನಿಂತಿದ್ದರು. ಸೊ ಇವಾಗ ಇಲ್ಲಿ ರಾಮೇಶ್ವರ ಅವರು ಹೇಳ್ತಾ ಇದಾರೆ, ಇವ್ರ ಬಗ್ಗೆನೆ ಹೇಳ್ತಾ ಇದಾರೆ. ಇವರೆಲ್ಲರನ್ನೂ ಸಹ ರಾಮೇಶ್ವರ ಅವರು ಪ್ರವಚನ ಮಾಡ್ಬೇಕಾದಾಗ ಇವರೆಲ್ಲರನ್ನೂ ಸಹ ದೇವಸ್ಥಾನಕ್ಕೆ ಬರ್ತಾರೆ. ತ್ರಿಪುರಾರಿ ಅವರು ಕಾವಿ ಬಟ್ಟೆಲಿ ಇರ್ತಾರೆ. ಹೆಣ್ಮಕ್ಳೆಲ್ಲರನ್ನೂ ಸಹ ಸೀರೆ ಉಟ್ಕೊಂಡಿರ್ತಾರೆ. ದೇವಸ್ಥಾನದ ಒಳಗಡೆ ಬಂದಾಗ ಈ ರಾಮೇಶ್ವರ ಅವ್ರನ್ನೆಲ್ಲ ನೋಡ್ತಾರಲ್ವಾ, ಅವ್ರ ಮುಖಗಳನ್ನ ನೋಡಿದ್ರೆ ಅನ್ಸುತ್ತಂತೆ ಏನೋ ಒಂದು ವಿಶೇಷವಾದ ನಡೆದಿದೆ ಅಂತ ಹೇಳ್ಬಿಟ್ಟು. ಯಾರಿಗೂ ಸಹ ಮಾತಾಡ್ಲಿಕ್ಕೂ ಸಹ ಅವ್ರಿಗೆ ಆಗೋದಿಲ್ಲ. ಎಲ್ಲರನ್ನೂ ಸ್ತಂಭೀಭೂತರಾಗಿರ್ತಾರೆ. ಅವರು ಎಲ್ಲರಿಗೂ ಸಹ ಇವ್ರ ಮುಖವನ್ನ ನೋಡಿದಾಗ ಇವ್ರು ಏನೋ ಒಂದು ಊಹಿಸ್ಲಿಕ್ಕೆ ಸಾಧ್ಯ ಆಗದಿರುವಂತಹ ಒಂದು ವಿಷಯವನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗತ್ತೆ. ಸೊ ಅವಾಗ ಅವ್ರು ಏನ್ ಹೇಳ್ತಾರೆ, ತ್ರಿಪುರಾರಿ ಮತ್ತೆ ಅವರ ಜೊತೆ ಇರೋರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ಯಾರ್ಯಾರು ಎಷ್ಟೆಷ್ಟು ಪುಸ್ತಕಗಳನ್ನ ಮಾರಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. 17 ಭಗವದ್ಗೀತೆ ಪ್ರತಿಗಳನ್ನ ಅವರು, ಅದು ಎಂತದು ಗಟ್ಟಿಯಾಗಿರುವಂತಹ ರಟ್ಟಿರುವಂತಹ ಆ ಭಗವದ್ಗೀತೆ ಪ್ರತಿಗಳನ್ನ ಅವರು ಮಾರಿದ್ದಾರೆ. ಅದು ಎಷ್ಟು 2 ಗಂಟೆಗಳ ಕಾಲದಲ್ಲಿ ಅವರು ಇಷ್ಟೊಂದು ಪುಸ್ತಕಗಳನ್ನ ಅವರು ಮಾರಿದೀವಿ ಅಂತ ಹೇಳ್ಬಿಟ್ಟು ಇವಾಗ ತ್ರಿಪುರಾರಿ ಹೇಳ್ತಾರೆ. ಲೀಲಾಶಕ್ತಿ ಅನ್ನೋರು 13 ಪ್ರತಿಗಳನ್ನ ಮಾರಿದ್ದಾರೆ. ವೃಂದಾವನ ಅನ್ನೋರು 11 ಪ್ರತಿಗಳನ್ನ, ಮತ್ತೆ ತಿಲಕ ಅನ್ನೋರು 11 ಪ್ರತಿಗಳನ್ನ, ಮಖನ್ ಲಾಲ್ ಅವರು 9 ಪ್ರತಿಗಳನ್ನ ವಿತರಣೆ ಮಾಡಿರ್ತಾರಂತೆ. ಸೊ ಇದು ಯಾಕೆ ಇವ್ರಿಗೆ ಇಷ್ಟೆಲ್ಲ ಸಂತೋಷ ಆಗ್ತಿದೆ ಅಂತಂದ್ರೆ, ಹಿಂದೆ ಯಾರು ಸಹ ಇಷ್ಟೊಂದು ಪ್ರತಿಗಳನ್ನ ಅವರು ಮಾರಾಟ ಮಾಡಿಲ್ಲ. ಅಷ್ಟೊಂದು ಮಾರಾಟ ಮಾಡಿದರೆ, ಅದು ಇದು ಸಣ್ಣ ಪುಸ್ತಕಗಳು ಅಲ್ಲ, ಬೃಹತ್ ಗ್ರಂಥಗಳನ್ನ ಅವರು ಮಾರಿದ್ದಾರೆ. ಅವ್ರಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಇಷ್ಟೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಹೇಳ್ಬಿಟ್ಟು. ಇದಾದ್ಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಬೆಳಗಿನ ಜಾವ ತ್ರಿಪುರಾರಿ ಇವಾಗ
ಪ್ರವಾಸ ಸಂಕೀರ್ತನಕ್ಕೋಸ್ಕರ ಅವರು ಕಾರಲ್ಲಿ ಹೋಗ್ತಿದ್ದಾಗ ಲಾಸ್ ಏಂಜಲೀಸ್ ಅಲ್ಲಿ ವಿಮಾನ ನಿಲ್ದಾಣವನ್ನ ಅವರು ನೋಡ್ತಾರೆ. ಅವ್ರಿಗೆ ವಿಮಾನ ನಿಲ್ದಾಣವನ್ನ ನೋಡಿದಾಗ ನೋಡಿ, ಯಾವುದೇ ಒಂದು ವಸ್ತುವನ್ನ ನೋಡಿದಾಗ, ಯಾವುದೇ ಒಂದು ಪ್ರದೇಶವನ್ನ ನೋಡಿದಾಗ, ಏನನ್ನೇ ಮಾಡಿದ್ರು ಅವರು ಅದನ್ನ ಕೃಷ್ಣನ ಸೇವೆಗೆ ಹೇಗೆ ಉಪಯೋಗಿಸ್ಕೋಬೇಕು ಅಂತಾನೆ ಅವ್ರು ಯೋಚನೆ ಮಾಡ್ತಿರ್ತಾರೆ. ನೋಡಿ, ಅಲ್ಲಿ ವಿಮಾನ ನಿಲ್ದಾಣವನ್ನ ನೋಡಿದ ತಕ್ಷಣನೇ ಈಗ ತ್ರಿಪುರಾರಿಗೆ ಅನ್ಸುತ್ತೆ, ನಾನು ಯಾಕೆ ಇಲ್ಲಿ ವಿಮಾನ ನಿಲ್ದಾಣಕ್ಕೆ ಹೋಗ್ಬಿಟ್ಟು ಒಂದು ಪುಸ್ತಕ ವಿತರಣೆಯನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ತಕ್ಷಣನೇ ಹೋಗ್ಬಿಟ್ಟು ಅವರು 12 ಪುಸ್ತಕಗಳನ್ನ ಮಾರ್ತಾರಂತೆ ವಿಮಾನ ನಿಲ್ದಾಣದಲ್ಲಿ. ಆಗ ಅವ್ರಿಗೆ ಅರ್ಥ ಆಗುತ್ತಂತೆ, ಓ, ಈ ವಿಮಾನ ನಿಲ್ದಾಣ ಪುಸ್ತಕ ವಿತರಣೆಗೆ ತುಂಬಾ ಅದ್ಭುತವಾದ ಸ್ಥಳ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸುತ್ತಂತೆ. ಅದಾದ್ಮೇಲೆ ಅವರು ಮತ್ತೆ ಅವರು ವಿಮಾನ ನಿಲ್ದಾಣಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾರಂತೆ. ಹೆಚ್ಚು ಕಡಿಮೆ ದಿನಕ್ಕೆ ಅವರು 35ರಿಂದ 40 ಪುಸ್ತಕಗಳನ್ನ ಅವರು ವಿಮಾನ ನಿಲ್ದಾಣದಲ್ಲಿ ಮಾರ್ತಾ ಇದ್ರಂತೆ. ಒಂದ್ಸತಿ ಅಂತೂ ಒಬ್ಬ ವ್ಯಕ್ತಿನೇ ಶ್ರೀಮದ್ ಭಾಗವತದ 6 ಸಂಪುಟಗಳನ್ನ ಒಂದೇ ಸತಿ ತಗೊಂತಾನಂತೆ. ಸೊ ಈಗ ಏಪ್ರಿಲ್ 11ನೇ ತಾರೀಕು 1973 ಏನಾಯ್ತು ಅಂತ ಹೇಳ್ತಾ ಇದಾರೆ. ಇದು ಶೀಲ ಪ್ರಭುಪಾದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 6 ಗಂಟೆ ಆಯ್ತಾ ಮಾತಾಜಿ? ಹಾ ಮಾತಾಜಿ, ಓಕೆ. ಹರೇ ಕೃಷ್ಣ. ಇನ್ನ 4 ಪೇಜಸ್ ಇದೆಯಲ್ಲ ಮಾತಾಜಿ? ಓಕೆ ಮಾತಾಜಿ. ಓಕೆ. ಹರೇ ಕೃಷ್ಣ. ನಾಳೆ ನೋಡೋಣ. ಹಾ ಮಾತಾಜಿ. ಲೀಲಾಮೃತ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಸಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕೂತ್ಕೊಂಡು ಕೇಳಿರೋದಕ್ಕೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಎಂಡ್ ಮಾಡ್ಲಾ ಮಾತಾಜಿ? ಮಾಡಿ ಮಾತಾಜಿ. ಅಟೆಂಡೆನ್ಸ್ ಹಾಕಿರ್ಬೋದು, ನಾನು 2 ಸಲ ಹಾಕಿರ್ತೀನಿ.